ಡಿಕೆಶಿ ಅವರು ನಿನ್ನೆ ಕರೆದ ಸಭೆಯಲ್ಲಿ ಮುಖ್ಯಮಂತ್ರಿಗಳ ಸಮಕ್ಷಮ ಪೊಲೀಸ್ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟು ನೀವೆಲ್ಲ ಕೇಸರಿ ಶಾಲ್ ಧರಿಸಿದ್ದೀರಿ ಅನ್ನುವಂಥ ಆರೋಪಗಳನ್ನು ಮಾಡಿದ್ದಾರೆ. ಒಂದರಷ್ಟರಲ್ಲಿ ಅಧಿಕಾರಿಗಳ ಮೇಲೆ ಹರಿಹಾಯ್ದು ಸುಮ್ಮನೆ ಬಿಡುವುದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಂತದ್ದು ಕಂಡುಬರುತ್ತೆ. ನನಗನ್ಸುತ್ತೆ ಕೇಸರಿ ಶಾಲ್ ಅನ್ನೋದು ಈ ರಾಜ್ಯದಲ್ಲಿ ನಿಷೇಧ ಇಲ್ಲ. ಕರ್ತವ್ಯದಲ್ಲಿರುವಾಗ ಯಾರು ಕೂಡ ಅಂತ ಕೇಸರಿ ಪ್ರಯೋಗ ಮಾಡಿಲ್ಲ. ಅವರ ಖಾಸಗಿ ಜೀವನದಲ್ಲಿ ಅವರ ಉಡುಪುಗಳ ಬಗ್ಗೆ ಅವರ ನಂಬಿಕೆಗಳ ಬಗ್ಗೆ ಪ್ರಶ್ನೆ ಮಾಡಿ ಇವತ್ತು ದ್ವೇಷ ತೀರಿಸಿಕೊಳ್ಳುವಂತ ಮಾತುಗಳನ್ನು ಡಿಕೆಶಿ ಅವರು ಆಡಿದ್ದು ಖಂಡಿತ ಸರಿ ಅಂತ ನನಗೆ ಅನಿಸೋದಿಲ್ಲ. ಅದು ಅವರು ಪುನಃ ಪರಿಶೀಲನೆ ಮಾಡಬೇಕು ಅವರ ಮಾತುಗಳನ್ನು ಅನ್ನುವಂಥ ಮಾತನ್ನು ನಾನು ಹೇಳ್ತೇನೆ. ಅನೇಕ ಸಂದರ್ಭದಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಶಿಕ್ಷಕರೊಬ್ಬರು ಯಾರ್ಯಾರು ಮುಖ್ಯಮಂತ್ರಿಗಳಾಗಿದ್ದಾಗ ಎಷ್ಟೆಷ್ಟು ಸಾಲ ಮಾಡಿದ್ದಾರೆ ಅಂತ ಪ್ರಕಟಿಸಿದ ಹಿನ್ನೆಲೆಯಲ್ಲಿ ಅವರ ವೈಯಕ್ತಿಕ ವಿಚಾರಗಳನ್ನು ಇಟ್ಟುಕೊಂಡು ಅವರ ಹೇಳಿಕೆಯನ್ನು ಇಟ್ಟುಕೊಂಡು ಅವರು ಸರ್ಕಾರದ ವಿರುದ್ಧ ಮಾಡಿದ್ದು ಅಂತ ಅನಿಸಿಲ್ಲ. ಸಾಲ ಸೌಲಭ್ಯಗಳನ್ನು ಯಾರ್ಯಾರು ಮಾಡಿದ್ದಾರೆ ಎನ್ನುವಂಥ ಮಾಹಿತಿಗಳನ್ನು ಶೇರ್ ಮಾಡಿದ ಹಿನ್ನೆಲೆಯಲ್ಲಿ ಅವರ ಮೇಲೆ ಅಮಾನತು ಮಾಡುವಂಥ ಕೆಲಸಗಳು ನಡೀತಾ ಇದೆ. ಒಟ್ಟಾರೆ ಡಿಕೆಶಿ ಅವರು ಮತ್ತು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಹಿಂದಿನ ಸರ್ಕಾರ ಇರುವಾಗ ಯಾವ್ಯಾವ ಅಧಿಕಾರಿಗಳ ಮೇಲೆ ಏನೇನು ದ್ವೇಷ ಸಾಧಿಸಲಿಕ್ಕೆ ಸಾಧ್ಯ ಇದೆಯೋ ಅದನ್ನೆಲ್ಲವನ್ನು ಮಾಡುವಂಥ ಒಂದು ವಾತಾವರಣ ಕಂಡು ಬರ್ತಾ ಇದೆ. ಸಾಮಾನ್ಯವಾಗಿ ಹಿಂದುತ್ವದ ವಿಚಾರಗಳನ್ನು ಇಟ್ಟುಕೊಂಡು ಅವರು ಬಜರಂಗ ದಳವನ್ನು ನಿಷೇಧ ಮಾಡ್ತೇವೆ ಅಂತ ಹೇಳಿರುವುದು, ಹಿಂದುತ್ವದ ವಿಚಾರವನ್ನು ಇಟ್ಟುಕೊಂಡು ಅವರ ಗುರಿ ಇರುವುದು ನಮಗೆಲ್ಲರಿಗೂ ಅರ್ಥ ಆಗಿದೆ. ಮುಂದಿನ ದಿನಗಳು ಹಿಂದುತ್ವಕ್ಕೆ ಹಿಂದೂಗಳಿಗೆ ತುಂಬ ಕಠಿಣವಾಗುವಂಥ ದಿನಗಳಾಗಿ ಮಾರ್ಪಡುತ್ತದೆ ಅನ್ನುವಂಥದ್ದು ಅವರ ಭಾವನೆಗಳಿಂದ ಅರ್ಥ ಆಗುತ್ತೆ. ಹಾಗಾಗಿ ಯಾರನ್ನಾದರೂ ಓಲೈಕೆ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ಹಿಂದುತ್ವದ ಚಟುವಟಿಕೆಗಳನ್ನು ನಿಷೇಧ ಮಾಡ್ತೇನೆ ಅನ್ನೋದಾಗಲಿ ಅಥವಾ ಪೊಲೀಸ್ಗಿರಿ ಮಾಡ್ತಾ ಇದ್ದೀರಿ ಅಂತ ಹೇಳಿ ಆರೋಪಗಳನ್ನು ಮಾಡಿ ಬಂಧನ ಮಾಡುವಂಥ ಪ್ರಕ್ರಿಯೆಗಳು ಮುಂದಾಗಬಹುದು ಅಂತ ನಮಗನ್ಸುತ್ತೆ. ಮುಂದಿನ ದಿನಗಳಲ್ಲಿ ಅವರ ದೃಷ್ಟಿಯಲ್ಲಿ ಬಿಜೆಪಿ ತಂದಿರುವಂಥ ಗೋಹತ್ಯೆ ನಿಷೇಧವನ್ನು, ಬಿಜೆಪಿ ತಂದಿರುವಂಥ ಮತಾಂತರ ನಿಷೇಧ ಕಾಯ್ದೆಯನ್ನು ಇವೆಲ್ಲವನ್ನು ವಿರೋಧಿಸಲಿಕ್ಕೆ ಬೇಕಾದಂಥ ಕಾರ್ಯತಂತ್ರಗಳನ್ನು ಸಿದ್ದರಾಮಯ್ಯ ರೂಪಿಸ್ತಾರೆ ಅಂತ ನನಗನ್ಸುತ್ತೆ. ಏನೇ ಆಗಿದ್ರೂ ಕೂಡ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷವಾಗಿ ಇದನ್ನೆಲ್ಲವನ್ನ ವಿರೋಧಿಸಿ ಜನಸಾಮಾನ್ಯರಿಗೆ ನಾವು ರಕ್ಷಣೆ ಕೊಡುವಂಥ ಕೆಲಸಗಳನ್ನು ಮಾಡ್ತೇವೆ. ಸಿದ್ದರಾಮಯ್ಯನವರಾಗಲಿ ಡಿಕೆಶಿ ಅವರಾಗಲಿ ಹಿಂದಿನ ಸರ್ಕಾರದ 40% ಅಂತ ಆರೋಪ ಮಾಡ್ತೇವೆ, ಅದನ್ನು ತನಿಖೆ ಮಾಡ್ತೇವೆ ಅಂತ ಏನು ಹೇಳಿದಿರ್ತಾರೆ, ತನಿಖೆಯನ್ನು ಮುಕ್ತ ಖಂಡದಿಂದ ನಾವು ಸ್ವಾಗತ ಮಾಡ್ತೇವೆ. ಸಮಾಜ ಕಲ್ಯಾಣ ಮಂತ್ರಿಯಾಗಿ ಹಿಂದುಳಿದ ವರ್ಗ ಮಂತ್ರಿಯಾಗಿ ನಾನು ಖಾತೆಗಳನ್ನು ನಿಭಾಯಿಸಿದ್ದೆ. ನನ್ನಿಂದೇ ಬೇಕಾದರೆ ಪ್ರಾರಂಭ ಆಗಲಿ, ಇಡೀ ತನಿಖೆ ಮಾಡಲಿ, ಯಾವ ತನಿಖೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ವ್ಯಕ್ತಿಗತ ದ್ವೇಷಕ್ಕೆ ಅವಕಾಶ ಕೊಡಬಾರದು. ಆದರೂ ಕೂಡ ತನಿಖೆ ಮಾಡ್ತೇವೆ ಅಂತ ಹೇಳಿ ತನಿಖೆಗೆ ನಾವು ಸಿದ್ಧ ಇದ್ದೇವೆ. ಈಗ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಡಿಕೆಶಿ ಅವರು ನಿನ್ನೆ ಕರೆದ ಸಭೆಯಲ್ಲಿ ಮುಖ್ಯಮಂತ್ರಿಗಳ ಸಮಕ್ಷಮ ಪೊಲೀಸ್ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟು ನೀವೆಲ್ಲ ಕೇಸರಿ ಶಾಲ್ ಧರಿಸಿದ್ದೀರಿ ಅನ್ನುವಂಥ ಆರೋಪಗಳನ್ನು ಮಾಡಿದ್ದಾರೆ. ಒಂದರಷ್ಟರಲ್ಲಿ ಅಧಿಕಾರಿಗಳ ಮೇಲೆ ಹರಿಹಾಯ್ದು ಸುಮ್ಮನೆ ಬಿಡುವುದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಂತದ್ದು ಕಂಡುಬರುತ್ತೆ. ನನಗನ್ಸುತ್ತೆ ಕೇಸರಿ ಶಾಲ್ ಅನ್ನೋದು ಈ ರಾಜ್ಯದಲ್ಲಿ ನಿಷೇಧ ಇಲ್ಲ. ಕರ್ತವ್ಯದಲ್ಲಿರುವಾಗ ಯಾರು ಕೂಡ ಅಂತ ಕೇಸರಿ ಪ್ರಯೋಗ ಮಾಡಿಲ್ಲ. ಅವರ ಖಾಸಗಿ ಜೀವನದಲ್ಲಿ ಅವರ ಉಡುಪುಗಳ ಬಗ್ಗೆ ಅವರ ನಂಬಿಕೆಗಳ ಬಗ್ಗೆ ಪ್ರಶ್ನೆ ಮಾಡಿ ಇವತ್ತು ದ್ವೇಷ ತೀರಿಸಿಕೊಳ್ಳುವಂಥ ಮಾತುಗಳನ್ನು ಡಿಕೆಶಿ ಅವರು ಆಡಿದ್ದು ಖಂಡಿತ ಸರಿ ಅಂತ ನನಗೆ ಅನಿಸೋದಿಲ್ಲ. ಅದು ಅವರು ಪುನಃ ಪರಿಶೀಲನೆ ಮಾಡಬೇಕು ಅವರ ಮಾತುಗಳನ್ನು ಅನ್ನುವಂಥ ಮಾತನ್ನು ನಾನು ಹೇಳ್ತೇನೆ. ಅನೇಕ ಸಂದರ್ಭದಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಶಿಕ್ಷಕರೊಬ್ಬರು ಯಾರ್ಯಾರು ಮುಖ್ಯಮಂತ್ರಿಗಳಾಗಿದ್ದಾಗ ಎಷ್ಟೆಷ್ಟು ಸಾಲ ಮಾಡಿದ್ದಾರೆ ಅಂತ ಪ್ರಕಟಿಸಿದ ಹಿನ್ನೆಲೆಯಲ್ಲಿ ಅವರ ವೈಯಕ್ತಿಕ ವಿಚಾರಗಳನ್ನು ಇಟ್ಟುಕೊಂಡು ಅವರ ಹೇಳಿಕೆಯನ್ನು ಇಟ್ಟುಕೊಂಡು ಅವರು ಸರ್ಕಾರದ ವಿರುದ್ಧ ಮಾಡಿದ್ದು ಅಂತ ಅನಿಸಿಲ್ಲ. ಸಾಲ ಸೌಲಭ್ಯಗಳನ್ನು ಯಾರ್ಯಾರು ಮಾಡಿದ್ದಾರೆ ಎನ್ನುವಂಥ ಮಾಹಿತಿಗಳನ್ನು ಶೇರ್ ಮಾಡಿದ ಹಿನ್ನೆಲೆಯಲ್ಲಿ ಅವರ ಮೇಲೆ ಅಮಾನತು ಮಾಡುವಂಥ ಕೆಲಸಗಳು ನಡೀತಾ ಇದೆ. ಒಟ್ಟಾರೆ ಡಿಕೆಶಿ ಅವರು ಮತ್ತು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಹಿಂದಿನ ಸರ್ಕಾರ ಇರುವಾಗ ಯಾವ್ಯಾವ ಅಧಿಕಾರಿಗಳ ಮೇಲೆ ಏನೇನು ದ್ವೇಷ ಸಾಧಿಸಲಿಕ್ಕೆ ಸಾಧ್ಯ ಇದೆಯೋ ಅದನ್ನೆಲ್ಲವನ್ನು ಮಾಡುವಂಥ ಒಂದು ವಾತಾವರಣ ಕಂಡು ಬರ್ತಾ ಇದೆ. ಸಾಮಾನ್ಯವಾಗಿ ಹಿಂದುತ್ವದ ವಿಚಾರಗಳನ್ನು ಇಟ್ಟುಕೊಂಡು ಅವರು ಬಜರಂಗ ದಳವನ್ನು ನಿಷೇಧ ಮಾಡ್ತೇವೆ ಅಂತ ಹೇಳಿರುವುದು, ಹಿಂದುತ್ವದ ವಿಚಾರವನ್ನು ಇಟ್ಟುಕೊಂಡು ಅವರ ಗುರಿ ಇರುವುದು ನಮಗೆಲ್ಲರಿಗೂ ಅರ್ಥ ಆಗಿದೆ. ಮುಂದಿನ ದಿನಗಳು ಹಿಂದುತ್ವಕ್ಕೆ ಹಿಂದೂಗಳಿಗೆ ತುಂಬ ಕಠಿಣವಾಗುವಂಥ ದಿನಗಳಾಗಿ ಮಾರ್ಪಡುತ್ತದೆ ಅನ್ನುವಂಥದ್ದು ಅವರ ಭಾವನೆಗಳಿಂದ ಅರ್ಥ ಆಗುತ್ತೆ. ಹಾಗಾಗಿ ಯಾರನ್ನಾದರೂ ಓಲೈಕೆ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ಹಿಂದುತ್ವದ ಚಟುವಟಿಕೆಗಳನ್ನು ನಿಷೇಧ ಮಾಡ್ತೇನೆ ಅನ್ನೋದಾಗಲಿ ಅಥವಾ ಪೊಲೀಸ್ಗಿರಿ ಮಾಡ್ತಾ ಇದ್ದೀರಿ ಅಂತ ಹೇಳಿ ಆರೋಪಗಳನ್ನು ಮಾಡಿ ಬಂಧನ ಮಾಡುವಂಥ ಪ್ರಕ್ರಿಯೆಗಳು ಮುಂದಾಗಬಹುದು ಅಂತ ನಮಗನ್ಸುತ್ತೆ. ಮುಂದಿನ ದಿನಗಳಲ್ಲಿ ಅವರ ದೃಷ್ಟಿಯಲ್ಲಿ ಬಿಜೆಪಿ ತಂದಿರುವಂಥ ಗೋಹತ್ಯೆ ನಿಷೇಧವನ್ನು, ಬಿಜೆಪಿ ತಂದಿರುವಂಥ ಮತಾಂತರ ನಿಷೇಧ ಕಾಯ್ದೆಯನ್ನು ಇವೆಲ್ಲವನ್ನು ವಿರೋಧಿಸಲಿಕ್ಕೆ ಬೇಕಾದಂಥ ಕಾರ್ಯತಂತ್ರಗಳನ್ನು ಸಿದ್ದರಾಮಯ್ಯ ರೂಪಿಸ್ತಾರೆ ಅಂತ ನನಗನ್ಸುತ್ತೆ. ಏನೇ ಆಗಿದ್ರೂ ಕೂಡ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷವಾಗಿ ಇದನ್ನೆಲ್ಲವನ್ನ ವಿರೋಧಿಸಿ ಜನಸಾಮಾನ್ಯರಿಗೆ ನಾವು ರಕ್ಷಣೆ ಕೊಡುವಂಥ ಕೆಲಸಗಳನ್ನು ಮಾಡ್ತೇವೆ. ಸಿದ್ದರಾಮಯ್ಯನವರಾಗಲಿ ಡಿಕೆಶಿ ಅವರಾಗಲಿ ಹಿಂದಿನ ಸರ್ಕಾರದ 40% ಅಂತ ಆರೋಪ ಮಾಡ್ತೇವೆ, ಅದನ್ನು ತನಿಖೆ ಮಾಡ್ತೇವೆ ಅಂತ ಏನು ಹೇಳಿದಿರ್ತಾರೆ, ತನಿಖೆಯನ್ನು ಮುಕ್ತ ಖಂಡದಿಂದ ನಾವು ಸ್ವಾಗತ ಮಾಡ್ತೇವೆ.
ಸಮಾಜ ಕಲ್ಯಾಣ ಮಂತ್ರಿಯಾಗಿ ಹಿಂದುಳಿದ ವರ್ಗ ಮಂತ್ರಿಯಾಗಿ ನಾನು ಖಾತೆಗಳನ್ನು ನಿಭಾಯಿಸಿದ್ದೆ. ನನ್ನಿಂದೇ ಬೇಕಾದ್ರೆ ಪ್ರಾರಂಭ ಆಗಲಿ, ಇಡೀ ತನಿಖೆ ಮಾಡಲಿ, ಯಾವ ತನಿಖೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ವ್ಯಕ್ತಿಗತ ದ್ವೇಷಕ್ಕೆ ಅವಕಾಶ ಕೊಡಬಾರದು. ಆದರೂ ಕೂಡ ತನಿಖೆ ಮಾಡ್ತೇವೆ ಅಂತ ಹೇಳಿ ತನಿಖೆಗೆ ನಾವು ಸಿದ್ಧ ಇದ್ದೇವೆ. ಮತ್ತೀಗ ಸಿದ್ದರಾಮಯ್ಯ ಅವರು ಒಂದು ಹೇಳಿದ್ದಾರೆ. ಡಿಕೆಶಿ ಅವರು ನಿನ್ನೆ ಕರೆದ ಸಭೆಯಲ್ಲಿ ಮುಖ್ಯಮಂತ್ರಿಗಳ ಸಮಕ್ಷಮ ಪೊಲೀಸ್ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟು ನೀವೆಲ್ಲ ಕೇಸರಿ ಶಾಲ್ ಧರಿಸಿದ್ದೀರಿ ಅನ್ನುವಂಥ ಆರೋಪಗಳನ್ನು ಮಾಡಿದ್ದಾರೆ. ಒಂದರಷ್ಟಿಯಲ್ಲಿ ಅಧಿಕಾರಿಗಳ ಮೇಲೆ ಹರಿಹಾಯ್ದು ಸುಮ್ಮನೆ ಬಿಡುವುದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಂತದ್ದು ಕಂಡುಬರುತ್ತೆ. ನನಗನ್ಸುತ್ತೆ ಕೇಸರಿ ಶಾಲ್ ಅನ್ನೋದು ಈ ರಾಜ್ಯದಲ್ಲಿ ನಿಷೇಧ ಇಲ್ಲ. ಕರ್ತವ್ಯದಲ್ಲಿರುವಾಗ ಯಾರು ಕೂಡ ಅಂತ ಕೇಸರಿ ಪ್ರಯೋಗವನ್ನು ಮಾಡಿಲ್ಲ. ಅವರ ಖಾಸಗಿ ಜೀವನದಲ್ಲಿ ಅವರ ಉಡುಪುಗಳ ಬಗ್ಗೆ, ಅವರ ನಂಬಿಕೆಗಳ ಬಗ್ಗೆ ಪ್ರಶ್ನೆ ಮಾಡಿ ಇವತ್ತು ದ್ವೇಷ ತೀರಿಸಿಕೊಳ್ಳುವಂಥ ಮಾತುಗಳನ್ನು ಡಿಕೆಶಿ ಅವರು ಆಡಿದ್ದು ಖಂಡಿತ ಸರಿ ಅಂತ ನನಗೆ ಅನಿಸೋದಿಲ್ಲ. ಅದು ಅವರು ಪುನಃ ಪರಿಶೀಲನೆ ಮಾಡಬೇಕು ಅವರ ಮಾತುಗಳನ್ನು ಅನ್ನುವಂಥ ಮಾತನ್ನು ನಾನು ಹೇಳ್ತೇನೆ. ಅನೇಕ ಸಂದರ್ಭದಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಶಿಕ್ಷಕರೊಬ್ಬರು ಯಾರ್ಯಾರು ಮುಖ್ಯಮಂತ್ರಿಗಳಾಗಿದ್ದಾಗ ಎಷ್ಟೆಷ್ಟು ಸಾಲ ಮಾಡಿದ್ದಾರೆ ಅಂತ ಪ್ರಕಟಿಸಿದ ಹಿನ್ನೆಲೆಯಲ್ಲಿ ಅವರ ವೈಯಕ್ತಿಕ ವಿಚಾರಗಳನ್ನು ಇಟ್ಟುಕೊಂಡು, ಅವರ ಹೇಳಿಕೆಯನ್ನು ಇಟ್ಟುಕೊಂಡು ಅವರು ಸರ್ಕಾರದ ವಿರುದ್ಧ ಮಾಡಿದ್ದು ಅಂತ ಅನಿಸಿಲ್ಲ. ಸಾಲ ಸೌಲಭ್ಯಗಳನ್ನು ಯಾರ್ಯಾರು ಮಾಡಿದ್ದಾರೆ ಎನ್ನುವಂಥ ಮಾಹಿತಿಗಳನ್ನು ಶೇರ್ ಮಾಡಿದ ಹಿನ್ನೆಲೆಯಲ್ಲಿ ಅವರ ಮೇಲೆ ಅಮಾನತು ಮಾಡುವಂಥ ಕೆಲಸಗಳು ನಡೀತಾ ಇದೆ. ಒಟ್ಟಾರೆ ಡಿಕೆಶಿ ಅವರು ಮತ್ತು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಹಿಂದಿನ ಸರ್ಕಾರ ಇರುವಾಗ ಯಾವ್ಯಾವ ಅಧಿಕಾರಿಗಳ ಮೇಲೆ ಏನೇನು ದ್ವೇಷ ಸಾಧಿಸಲಿಕ್ಕೆ ಸಾಧ್ಯ ಇದೆಯೋ ಅದನ್ನೆಲ್ಲವನ್ನು ಮಾಡುವಂಥ ಒಂದು ವಾತಾವರಣ ಕಂಡು ಬರ್ತಾ ಇದೆ. ಸಾಮಾನ್ಯವಾಗಿ ಹಿಂದುತ್ವದ ವಿಚಾರಗಳನ್ನು ಇಟ್ಟುಕೊಂಡು ಅವರು ಬಜರಂಗ ದಳವನ್ನು ನಿಷೇಧ ಮಾಡ್ತೇವೆ ಅಂತ ಹೇಳಿರುವುದು, ಹಿಂದುತ್ವದ ವಿಚಾರವನ್ನು ಇಟ್ಟುಕೊಂಡು ಅವರ ಗುರಿ ಇರುವುದು ನಮಗೆಲ್ಲರಿಗೂ ಅರ್ಥ ಆಗಿದೆ. ಮುಂದಿನ ದಿನಗಳು ಹಿಂದುತ್ವಕ್ಕೆ, ಹಿಂದೂಗಳಿಗೆ ತುಂಬ ಕಠಿಣವಾಗುವಂಥ ದಿನಗಳಾಗಿ ಮಾರ್ಪಡುತ್ತದೆ ಅನ್ನುವಂಥದ್ದು ಅವರ ಭಾವನೆಗಳಿಂದ ಅರ್ಥ ಆಗುತ್ತೆ. ಹಾಗಾಗಿ ಯಾರನ್ನಾದರೂ ಓಲೈಕೆ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ಹಿಂದುತ್ವದ ಚಟುವಟಿಕೆಗಳನ್ನು ನಿಷೇಧ ಮಾಡ್ತೇನೆ ಅನ್ನೋದಾಗಲಿ ಅಥವಾ ಪೊಲೀಸ್ಗಿರಿ ಮಾಡ್ತಾ ಇದ್ದೀರಿ ಅಂತ ಹೇಳಿ ಆರೋಪಗಳನ್ನು ಮಾಡಿ ಬಂಧನ ಮಾಡುವಂಥ ಪ್ರಕ್ರಿಯೆಗಳು ಮುಂದಾಗಬಹುದು ಅಂತ ನಮಗನ್ಸುತ್ತೆ. ಮುಂದಿನ ದಿನಗಳಲ್ಲಿ ಅವರ ದೃಷ್ಟಿಯಲ್ಲಿ ಬಿಜೆಪಿ ತಂದಿರುವಂಥ ಗೋಹತ್ಯೆ ನಿಷೇಧವನ್ನು, ಬಿಜೆಪಿ ತಂದಿರುವಂಥ ಮತಾಂತರ ನಿಷೇಧ ಕಾಯ್ದೆಯನ್ನು, ಇವೆಲ್ಲವನ್ನು ವಿರೋಧಿಸಲಿಕ್ಕೆ ಬೇಕಾದಂಥ ಕಾರ್ಯತಂತ್ರಗಳನ್ನು ಸಿದ್ದರಾಮಯ್ಯ ರೂಪಿಸ್ತಾರೆ ಅಂತ ನನಗನ್ಸುತ್ತೆ. ಏನೇ ಆಗಿದ್ರೂ ಕೂಡ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷವಾಗಿ ಇದನ್ನೆಲ್ಲವನ್ನು ವಿರೋಧಿಸಿ ಜನಸಾಮಾನ್ಯರಿಗೆ ನಾವು ರಕ್ಷಣೆ ಕೊಡುವಂಥ ಕೆಲಸಗಳನ್ನು ಮಾಡ್ತೇವೆ. ಸಿದ್ದರಾಮಯ್ಯನವರಾಗಲಿ, ಡಿಕೆಶಿ ಅವರಾಗಲಿ ಹಿಂದಿನ ಸರ್ಕಾರದ 40% ಅಂತ ಆರೋಪ ಮಾಡ್ತೇವೆ, ಅದನ್ನು ತನಿಖೆ ಮಾಡ್ತೇವೆ ಅಂತ ಏನು ಹೇಳಿರ್ತಾರೆ, ತನಿಖೆಯನ್ನು ಮುಕ್ತ ಖಂಡದಿಂದ ನಾವು ಸ್ವಾಗತ ಮಾಡ್ತೇವೆ. ಸಮಾಜ ಕಲ್ಯಾಣ ಮಂತ್ರಿಯಾಗಿ ಹಿಂದುಳಿದ ವರ್ಗ ಮಂತ್ರಿಯಾಗಿ ನಾನು ಖಾತೆಗಳನ್ನು ನಿಭಾಯಿಸಿದ್ದೆ. ನನ್ನಿಂದೇ ಬೇಕಾದ್ರೆ ಪ್ರಾರಂಭ ಆಗಲಿ, ಇಡೀ ತನಿಖೆ ಮಾಡಲಿ, ಯಾವ ತನಿಖೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ವ್ಯಕ್ತಿಗತ ದ್ವೇಷಕ್ಕೆ ಅವಕಾಶ ಕೊಡಬಾರದು. ಆದರೂ ಕೂಡ ತನಿಖೆ ಮಾಡ್ತೇವೆ ಅಂತ ಹೇಳಿ ತನಿಖೆಗೆ ನಾವು ಸಿದ್ಧ ಇದ್ದೇವೆ. ಮತ್ತೀಗ ಸಿದ್ದರಾಮಯ್ಯ ಅವರು ಒಂದು ಹೇಳಿದ್ದಾರೆ. ಡಿಕೆಶಿ ಅವರು ನಿನ್ನೆ ಕರೆದ ಸಭೆಯಲ್ಲಿ ಮುಖ್ಯಮಂತ್ರಿಗಳ ಸಮಕ್ಷಮ ಪೊಲೀಸ್ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟು ನೀವೆಲ್ಲ ಕೇಸರಿ ಶಾಲ್ ಧರಿಸಿದ್ದೀರಿ ಅನ್ನುವಂಥ ಆರೋಪಗಳನ್ನು ಮಾಡಿದ್ದಾರೆ. ಒಂದರಷ್ಟಿಯಲ್ಲಿ ಅಧಿಕಾರಿಗಳ ಮೇಲೆ ಹರಿಹಾಯ್ದು ಸುಮ್ಮನೆ ಬಿಡುವುದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಂತದ್ದು ಕಂಡುಬರುತ್ತೆ. ನನಗನ್ಸುತ್ತೆ ಕೇಸರಿ ಶಾಲ್ ಅನ್ನೋದು ಈ ರಾಜ್ಯದಲ್ಲಿ ನಿಷೇಧ ಇಲ್ಲ. ಕರ್ತವ್ಯದಲ್ಲಿರುವಾಗ ಯಾರು ಕೂಡ ಅಂತ ಕೇಸರಿ ಪ್ರಯೋಗವನ್ನು ಮಾಡಿಲ್ಲ. ಅವರ ಖಾಸಗಿ ಜೀವನದಲ್ಲಿ ಅವರ ಉಡುಪುಗಳ ಬಗ್ಗೆ, ಅವರ ನಂಬಿಕೆಗಳ ಬಗ್ಗೆ ಪ್ರಶ್ನೆ ಮಾಡಿ ಇವತ್ತು ದ್ವೇಷ ತೀರಿಸಿಕೊಳ್ಳುವಂಥ ಮಾತುಗಳನ್ನು ಡಿಕೆಶಿ ಅವರು ಆಡಿದ್ದು ಖಂಡಿತ ಸರಿ ಅಂತ ನನಗೆ ಅನಿಸೋದಿಲ್ಲ. ಅದು ಅವರು ಪುನಃ ಪರಿಶೀಲನೆ ಮಾಡಬೇಕು ಅವರ ಮಾತುಗಳನ್ನು ಅನ್ನುವಂಥ ಮಾತನ್ನು ನಾನು ಹೇಳ್ತೇನೆ. ಅನೇಕ ಸಂದರ್ಭದಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಶಿಕ್ಷಕರೊಬ್ಬರು ಯಾರ್ಯಾರು ಮುಖ್ಯಮಂತ್ರಿಗಳಾಗಿದ್ದಾಗ ಎಷ್ಟೆಷ್ಟು ಸಾಲ ಮಾಡಿದ್ದಾರೆ ಅಂತ ಪ್ರಕಟಿಸಿದ ಹಿನ್ನೆಲೆಯಲ್ಲಿ ಅವರ ವೈಯಕ್ತಿಕ ವಿಚಾರಗಳನ್ನು ಇಟ್ಟುಕೊಂಡು, ಅವರ ಹೇಳಿಕೆಯನ್ನು ಇಟ್ಟುಕೊಂಡು ಅವರು ಸರ್ಕಾರದ ವಿರುದ್ಧ ಮಾಡಿದ್ದು ಅಂತ ಅನಿಸಿಲ್ಲ. ಸಾಲ ಸೌಲಭ್ಯಗಳನ್ನು ಯಾರ್ಯಾರು ಮಾಡಿದ್ದಾರೆ ಎನ್ನುವಂಥ ಮಾಹಿತಿಗಳನ್ನು ಶೇರ್ ಮಾಡಿದ ಹಿನ್ನೆಲೆಯಲ್ಲಿ ಅವರ ಮೇಲೆ ಅಮಾನತು ಮಾಡುವಂಥ ಕೆಲಸಗಳು ನಡೀತಾ ಇದೆ. ಒಟ್ಟಾರೆ ಡಿಕೆಶಿ ಅವರು ಮತ್ತು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಹಿಂದಿನ ಸರ್ಕಾರ ಇರುವಾಗ ಯಾವ್ಯಾವ ಅಧಿಕಾರಿಗಳ ಮೇಲೆ ಏನೇನು ದ್ವೇಷ ಸಾಧಿಸಲಿಕ್ಕೆ ಸಾಧ್ಯ ಇದೆಯೋ ಅದನ್ನೆಲ್ಲವನ್ನು ಮಾಡುವಂಥ ಒಂದು ವಾತಾವರಣ ಕಂಡು ಬರ್ತಾ ಇದೆ. ಸಾಮಾನ್ಯವಾಗಿ ಹಿಂದುತ್ವದ ವಿಚಾರಗಳನ್ನು ಇಟ್ಟುಕೊಂಡು ಅವರು ಬಜರಂಗ ದಳವನ್ನು ನಿಷೇಧ ಮಾಡ್ತೇವೆ ಅಂತ ಹೇಳಿರುವುದು, ಹಿಂದುತ್ವದ ವಿಚಾರವನ್ನು ಇಟ್ಟುಕೊಂಡು ಅವರ ಗುರಿ ಇರುವುದು ನಮಗೆಲ್ಲರಿಗೂ ಅರ್ಥ ಆಗಿದೆ. ಮುಂದಿನ ದಿನಗಳು ಹಿಂದುತ್ವಕ್ಕೆ, ಹಿಂದೂಗಳಿಗೆ ತುಂಬ ಕಠಿಣವಾಗುವಂಥ ದಿನಗಳಾಗಿ ಮಾರ್ಪಡುತ್ತದೆ ಅನ್ನುವಂಥದ್ದು ಅವರ ಭಾವನೆಗಳಿಂದ ಅರ್ಥ ಆಗುತ್ತೆ. ಹಾಗಾಗಿ ಯಾರನ್ನಾದರೂ ಓಲೈಕೆ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ಹಿಂದುತ್ವದ ಚಟುವಟಿಕೆಗಳನ್ನು ನಿಷೇಧ ಮಾಡ್ತೇನೆ ಅನ್ನೋದಾಗಲಿ ಅಥವಾ ಪೊಲೀಸ್ಗಿರಿ ಮಾಡ್ತಾ ಇದ್ದೀರಿ ಅಂತ ಹೇಳಿ ಆರೋಪಗಳನ್ನು ಮಾಡಿ ಬಂಧನ ಮಾಡುವಂಥ ಪ್ರಕ್ರಿಯೆಗಳು ಮುಂದಾಗಬಹುದು ಅಂತ ನಮಗನ್ಸುತ್ತೆ. ಮುಂದಿನ ದಿನಗಳಲ್ಲಿ ಅವರ ದೃಷ್ಟಿಯಲ್ಲಿ ಬಿಜೆಪಿ ತಂದಿರುವಂಥ ಗೋಹತ್ಯೆ ನಿಷೇಧವನ್ನು, ಬಿಜೆಪಿ ತಂದಿರುವಂಥ ಮತಾಂತರ ನಿಷೇಧ ಕಾಯ್ದೆಯನ್ನು,
ಇವೆಲ್ಲವನ್ನು ವಿರೋಧಿಸಲಿಕ್ಕೆ ಬೇಕಾದಂಥ ಕಾರ್ಯತಂತ್ರಗಳನ್ನು ಸಿದ್ದರಾಮಯ್ಯ ರೂಪಿಸ್ತಾರೆ ಅಂತ ನನಗೆ ಅನಿಸುತ್ತೆ. ಏನೇ ಆಗಿದ್ರೂ ಕೂಡ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷವಾಗಿ ಇದನ್ನೆಲ್ಲವನ್ನ ವಿರೋಧಿಸಿ ಜನಸಾಮಾನ್ಯರಿಗೆ ನಾವು ರಕ್ಷಣೆ ಕೊಡುವಂಥ ಕೆಲಸಗಳನ್ನು ಮಾಡ್ತೇವೆ. ಸಿದ್ದರಾಮಯ್ಯನವರಾಗಲಿ DK ಶಿ ಅವರಾಗಲಿ ಹಿಂದಿನ ಸರ್ಕಾರದ 40% ಅಂತ ಆರೋಪ ಮಾಡ್ತೇವೆ, ಅದನ್ನು ತನಿಖೆ ಮಾಡ್ತೇವೆ ಅಂತ ಏನು ಹೇಳಿರ್ತಾರೆ, ತನಿಖೆಯನ್ನು ಮುಕ್ತ ಖಂಡದಿಂದ ನಾವು ಸ್ವಾಗತ ಮಾಡ್ತೇವೆ. ಸಮಾಜ ಕಲ್ಯಾಣ ಮಂತ್ರಿಯಾಗಿ ಹಿಂದುಳಿದ ವರ್ಗ ಮಂತ್ರಿಯಾಗಿ ನಾನು ಖಾತೆಗಳನ್ನು ನಿಭಾಯಿಸಿದ್ದೆ. ನನ್ನಿಂದೇ ಬೇಕಾದರೆ ಪ್ರಾರಂಭ ಆಗಲಿ, ಇಡೀ ತನಿಖೆ ಮಾಡಲಿ, ಯಾವ ತನಿಖೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ವ್ಯಕ್ತಿಗತ ದ್ವೇಷಕ್ಕೆ ಅವಕಾಶ ಕೊಡಬಾರದು. ಆದರೂ ಕೂಡ ತನಿಖೆ ಮಾಡ್ತೇವೆ ಅಂತ ಹೇಳಿ ತನಿಖೆಗೆ ನಾವು ಸಿದ್ಧ ಇದ್ದೇವೆ. ಮತ್ತೀಗ ಸಿದ್ದರಾಮಯ್ಯ ಅವರು ಒಂದು ಹೇಳಿದ್ದಾರೆ, DK ಶಿ ಅವರು ನಿನ್ನೆ ಕರೆದ ಸಭೆಯಲ್ಲಿ ಮುಖ್ಯಮಂತ್ರಿಗಳ ಸಮಕ್ಷಮ ಪೊಲೀಸ್ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟು ನೀವೆಲ್ಲ ಕೇಸರಿ ಶಾಲ್ ಧರಿಸಿದ್ದೀರಿ ಅನ್ನುವಂಥ ಆರೋಪಗಳನ್ನು ಮಾಡಿದ್ದಾರೆ. ಒಂದರಷ್ಟಿಯಲ್ಲಿ ಅಧಿಕಾರಿಗಳ ಮೇಲೆ ಹರಿಹಾಯ್ದು ಸುಮ್ಮನೆ ಬಿಡುವುದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಂತದ್ದು ಕಂಡುಬರುತ್ತೆ. ನನಗನ್ಸುತ್ತೆ ಕೇಸರಿ ಶಾಲ್ ಅನ್ನೋದು ಈ ರಾಜ್ಯದಲ್ಲಿ ನಿಷೇಧ ಇಲ್ಲ. ಕರ್ತವ್ಯದಲ್ಲಿರುವಾಗ ಯಾರು ಕೂಡ ಅಂಥ ಕೇಸರಿ ಪ್ರಯೋಗ ಮಾಡಿಲ್ಲ. ಅವರ ಖಾಸಗಿ ಜೀವನದಲ್ಲಿ ಅವರ ಉಡುಪುಗಳ ಬಗ್ಗೆ, ಅವರ ನಂಬಿಕೆಗಳ ಬಗ್ಗೆ ಪ್ರಶ್ನೆ ಮಾಡಿ ಇವತ್ತು ದ್ವೇಷ ತೀರಿಸಿಕೊಳ್ಳುವಂಥ ಮಾತುಗಳನ್ನು DK ಶಿ ಅವರು ಆಡಿದ್ದು ಖಂಡಿತ ಸರಿ ಅಂತ ನನಗೆ ಅನಿಸೋದಿಲ್ಲ. ಅದು ಅವರು ಪುನಃ ಪರಿಶೀಲನೆ ಮಾಡಬೇಕು ಅವರ ಮಾತುಗಳನ್ನು ಅನ್ನುವಂಥ ಮಾತನ್ನು ನಾನು ಹೇಳ್ತೇನೆ. ಅನೇಕ ಸಂದರ್ಭದಲ್ಲಿ ಚಿತ್ರದುರ್ಗದಲ್ಲಿ ಶಿಕ್ಷಕರೊಬ್ಬರು ಯಾರ್ಯಾರು ಮುಖ್ಯಮಂತ್ರಿಗಳಾಗಿದ್ದಾಗ ಎಷ್ಟೆಷ್ಟು ಸಾಲ ಮಾಡಿದ್ದಾರೆ ಅಂತ ಪ್ರಕಟಿಸಿದ ಹಿನ್ನೆಲೆಯಲ್ಲಿ ಅವರ ವೈಯಕ್ತಿಕ ವಿಚಾರಗಳನ್ನು ಇಟ್ಟುಕೊಂಡು, ಅವರ ಹೇಳಿಕೆಯನ್ನು ಇಟ್ಟುಕೊಂಡು ಅವರು ಸರ್ಕಾರದ ವಿರುದ್ಧ ಮಾಡಿದ್ದು ಅಂತ ಅನಿಸಿಲ್ಲ. ಸಾಲ ಸೌಲಭ್ಯಗಳನ್ನು ಯಾರ್ಯಾರು ಮಾಡಿದ್ದಾರೆ ಎನ್ನುವಂಥ ಮಾಹಿತಿಗಳನ್ನು ಶೇರ್ ಮಾಡಿದ ಹಿನ್ನೆಲೆಯಲ್ಲಿ ಅವರ ಮೇಲೆ ಅಮಾನತು ಮಾಡುವಂಥ ಕೆಲಸಗಳು ನಡೀತಾ ಇದೆ. ಒಟ್ಟಾರೆ DK ಶಿ ಅವರು ಮತ್ತು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಹಿಂದಿನ ಸರ್ಕಾರ ಇರುವಾಗ ಯಾವ್ಯಾವ ಅಧಿಕಾರಿಗಳ ಮೇಲೆ ಏನೇನು ದ್ವೇಷ ಸಾಧಿಸಲಿಕ್ಕೆ ಸಾಧ್ಯ ಇದೆಯೋ ಅದನ್ನೆಲ್ಲವನ್ನು ಮಾಡುವಂಥ ಒಂದು ವಾತಾವರಣ ಕಂಡು ಬರ್ತಾ ಇದೆ. ಸಾಮಾನ್ಯವಾಗಿ ಹಿಂದುತ್ವದ ವಿಚಾರಗಳನ್ನು ಇಟ್ಟುಕೊಂಡು ಅವರು ಬಜರಂಗ ದಳವನ್ನು ನಿಷೇಧ ಮಾಡ್ತೇವೆ ಅಂತ ಹೇಳಿರುವುದು, ಹಿಂದುತ್ವದ ವಿಚಾರವನ್ನು ಇಟ್ಟುಕೊಂಡು ಅವರ ಗುರಿ ಇರುವುದು ನಮಗೆಲ್ಲರಿಗೂ ಅರ್ಥ ಆಗಿದೆ. ಮುಂದಿನ ದಿನಗಳು ಹಿಂದುತ್ವಕ್ಕೆ, ಹಿಂದೂಗಳಿಗೆ ತುಂಬ ಕಠಿಣವಾಗುವಂಥ ದಿನಗಳಾಗಿ ಮಾರ್ಪಡುತ್ತದೆ ಅನ್ನುವಂಥದ್ದು ಅವರ ಭಾವನೆಗಳಿಂದ ಅರ್ಥ ಆಗುತ್ತೆ. ಹಾಗಾಗಿ ಯಾರನ್ನಾದರೂ ಓಲೈಕೆ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ಹಿಂದುತ್ವದ ಚಟುವಟಿಕೆಗಳನ್ನು ನಿಷೇಧ ಮಾಡ್ತೇನೆ ಅನ್ನೋದಾಗಲಿ ಅಥವಾ ಪೊಲೀಸ್ಗಿರಿ ಮಾಡ್ತಾ ಇದ್ದೀರಿ ಅಂತ ಹೇಳಿ ಆರೋಪಗಳನ್ನು ಮಾಡಿ ಬಂಧನ ಮಾಡುವಂಥ ಪ್ರಕ್ರಿಯೆಗಳು ಮುಂದಾಗಬಹುದು ಅಂತ ನಮಗನ್ಸುತ್ತೆ. ಮುಂದಿನ ದಿನಗಳಲ್ಲಿ ಅವರ ದೃಷ್ಟಿಯಲ್ಲಿ BJP ತಂದಿರುವಂಥ ಗೋಹತ್ಯೆ ನಿಷೇಧವನ್ನು, BJP ತಂದಿರುವಂಥ ಮತಾಂತರ ನಿಷೇಧ ಕಾಯ್ದೆಯನ್ನು, ಇವೆಲ್ಲವನ್ನು ವಿರೋಧಿಸಲಿಕ್ಕೆ ಬೇಕಾದಂಥ ಕಾರ್ಯತಂತ್ರಗಳನ್ನು ಸಿದ್ದರಾಮಯ್ಯ ರೂಪಿಸ್ತಾರೆ ಅಂತ ನನಗೆ ಅನಿಸುತ್ತೆ. ಏನೇ ಆಗಿದ್ರೂ ಕೂಡ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷವಾಗಿ ಇದನ್ನೆಲ್ಲವನ್ನ ವಿರೋಧಿಸಿ ಜನಸಾಮಾನ್ಯರಿಗೆ ನಾವು ರಕ್ಷಣೆ ಕೊಡುವಂಥ ಕೆಲಸಗಳನ್ನು ಮಾಡ್ತೇವೆ. ಸಿದ್ದರಾಮಯ್ಯನವರಾಗಲಿ DK ಶಿ ಅವರಾಗಲಿ ಹಿಂದಿನ ಸರ್ಕಾರದ 40% ಅಂತ ಆರೋಪ ಮಾಡ್ತೇವೆ, ಅದನ್ನು ತನಿಖೆ ಮಾಡ್ತೇವೆ ಅಂತ ಏನು ಹೇಳಿರ್ತಾರೆ, ತನಿಖೆಯನ್ನು ಮುಕ್ತ ಖಂಡದಿಂದ ನಾವು ಸ್ವಾಗತ ಮಾಡ್ತೇವೆ. ಸಮಾಜ ಕಲ್ಯಾಣ ಮಂತ್ರಿಯಾಗಿ ಹಿಂದುಳಿದ ವರ್ಗ ಮಂತ್ರಿಯಾಗಿ ನಾನು ಖಾತೆಗಳನ್ನು ನಿಭಾಯಿಸಿದ್ದೆ. ನನ್ನಿಂದೇ ಬೇಕಾದರೆ ಪ್ರಾರಂಭ ಆಗಲಿ, ಇಡೀ ತನಿಖೆ ಮಾಡಲಿ, ಯಾವ ತನಿಖೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ವ್ಯಕ್ತಿಗತ ದ್ವೇಷಕ್ಕೆ ಅವಕಾಶ ಕೊಡಬಾರದು. ಆದರೂ ಕೂಡ ತನಿಖೆ ಮಾಡ್ತೇವೆ ಅಂತ ಹೇಳಿ ತನಿಖೆಗೆ ನಾವು ಸಿದ್ಧ ಇದ್ದೇವೆ. ಮತ್ತೀಗ ಸಿದ್ದರಾಮಯ್ಯ ಅವರು ಒಂದು ಹೇಳಿದ್ದಾರೆ, DK ಶಿ ಅವರು ನಿನ್ನೆ ಕರೆದ ಸಭೆಯಲ್ಲಿ ಮುಖ್ಯಮಂತ್ರಿಗಳ ಸಮಕ್ಷಮ ಪೊಲೀಸ್ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟು ನೀವೆಲ್ಲ ಕೇಸರಿ ಶಾಲ್ ಧರಿಸಿದ್ದೀರಿ ಅನ್ನುವಂಥ ಆರೋಪಗಳನ್ನು ಮಾಡಿದ್ದಾರೆ. ಒಂದರಷ್ಟಿಯಲ್ಲಿ ಅಧಿಕಾರಿಗಳ ಮೇಲೆ ಹರಿಹಾಯ್ದು ಸುಮ್ಮನೆ ಬಿಡುವುದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಂತದ್ದು ಕಂಡುಬರುತ್ತೆ. ನನಗನ್ಸುತ್ತೆ ಕೇಸರಿ ಶಾಲ್ ಅನ್ನೋದು ಈ ರಾಜ್ಯದಲ್ಲಿ ನಿಷೇಧ ಇಲ್ಲ. ಕರ್ತವ್ಯದಲ್ಲಿರುವಾಗ ಯಾರು ಕೂಡ ಅಂಥ ಕೇಸರಿ ಪ್ರಯೋಗ ಮಾಡಿಲ್ಲ. ಅವರ ಖಾಸಗಿ ಜೀವನದಲ್ಲಿ ಅವರ ಉಡುಪುಗಳ ಬಗ್ಗೆ, ಅವರ ನಂಬಿಕೆಗಳ ಬಗ್ಗೆ ಪ್ರಶ್ನೆ ಮಾಡಿ ಇವತ್ತು ದ್ವೇಷ ತೀರಿಸಿಕೊಳ್ಳುವಂಥ ಮಾತುಗಳನ್ನು DK ಶಿ ಅವರು ಆಡಿದ್ದು ಖಂಡಿತ ಸರಿ ಅಂತ ನನಗೆ ಅನಿಸೋದಿಲ್ಲ. ಅದು ಅವರು ಪುನಃ ಪರಿಶೀಲನೆ ಮಾಡಬೇಕು ಅವರ ಮಾತುಗಳನ್ನು ಅನ್ನುವಂಥ ಮಾತನ್ನು ನಾನು ಹೇಳ್ತೇನೆ. ಅನೇಕ ಸಂದರ್ಭದಲ್ಲಿ ಚಿತ್ರದುರ್ಗದಲ್ಲಿ ಶಿಕ್ಷಕರೊಬ್ಬರು ಯಾರ್ಯಾರು ಮುಖ್ಯಮಂತ್ರಿಗಳಾಗಿದ್ದಾಗ ಎಷ್ಟೆಷ್ಟು ಸಾಲ ಮಾಡಿದ್ದಾರೆ ಅಂತ ಪ್ರಕಟಿಸಿದ ಹಿನ್ನೆಲೆಯಲ್ಲಿ ಅವರ ವೈಯಕ್ತಿಕ ವಿಚಾರಗಳನ್ನು ಇಟ್ಟುಕೊಂಡು, ಅವರ ಹೇಳಿಕೆಯನ್ನು ಇಟ್ಟುಕೊಂಡು ಅವರು ಸರ್ಕಾರದ ವಿರುದ್ಧ ಮಾಡಿದ್ದು ಅಂತ ಅನಿಸಿಲ್ಲ. ಸಾಲ ಸೌಲಭ್ಯಗಳನ್ನು ಯಾರ್ಯಾರು ಮಾಡಿದ್ದಾರೆ ಎನ್ನುವಂಥ ಮಾಹಿತಿಗಳನ್ನು ಶೇರ್ ಮಾಡಿದ ಹಿನ್ನೆಲೆಯಲ್ಲಿ ಅವರ ಮೇಲೆ ಅಮಾನತು ಮಾಡುವಂಥ ಕೆಲಸಗಳು ನಡೀತಾ ಇದೆ. ಒಟ್ಟಾರೆ DK ಶಿ ಅವರು ಮತ್ತು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಹಿಂದಿನ ಸರ್ಕಾರ ಇರುವಾಗ ಯಾವ್ಯಾವ ಅಧಿಕಾರಿಗಳ ಮೇಲೆ ಏನೇನು ದ್ವೇಷ ಸಾಧಿಸಲಿಕ್ಕೆ ಸಾಧ್ಯ ಇದೆಯೋ ಅದನ್ನೆಲ್ಲವನ್ನು ಮಾಡುವಂಥ ಒಂದು ವಾತಾವರಣ ಕಂಡು ಬರ್ತಾ ಇದೆ. ಸಾಮಾನ್ಯವಾಗಿ ಹಿಂದುತ್ವದ ವಿಚಾರಗಳನ್ನು ಇಟ್ಟುಕೊಂಡು ಅವರು ಬಜರಂಗ ದಳವನ್ನು ನಿಷೇಧ ಮಾಡ್ತೇವೆ ಅಂತ ಹೇಳಿರುವುದು, ಹಿಂದುತ್ವದ ವಿಚಾರವನ್ನು ಇಟ್ಟುಕೊಂಡು ಅವರ ಗುರಿ ಇರುವುದು ನಮಗೆಲ್ಲರಿಗೂ ಅರ್ಥ ಆಗಿದೆ. ಮುಂದಿನ ದಿನಗಳು ಹಿಂದುತ್ವಕ್ಕೆ, ಹಿಂದೂಗಳಿಗೆ ತುಂಬ ಕಠಿಣವಾಗುವಂಥ ದಿನಗಳಾಗಿ ಮಾರ್ಪಡುತ್ತದೆ ಅನ್ನುವಂಥದ್ದು ಅವರ ಭಾವನೆಗಳಿಂದ ಅರ್ಥ ಆಗುತ್ತೆ. ಹಾಗಾಗಿ ಯಾರನ್ನಾದರೂ ಓಲೈಕೆ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ
ಹಿಂದುತ್ವದ ಚಟುವಟಿಕೆಗಳನ್ನು ನಿಷೇಧ ಮಾಡ್ತೇನೆ ಅನ್ನೋದಾಗಲಿ ಅಥವಾ ಪೊಲೀಸ್ಗಿರಿ ಮಾಡ್ತಾ ಇದ್ದೀರಿ ಅಂತ ಹೇಳಿ ಆರೋಪಗಳನ್ನು ಮಾಡಿ ಬಂಧನ ಮಾಡುವಂಥ ಪ್ರಕ್ರಿಯೆಗಳು ಮುಂದಾಗಬಹುದು ಅಂತ ನಮಗನ್ಸುತ್ತೆ. ಮುಂದಿನ ದಿನಗಳಲ್ಲಿ ಅವ್ರ ದೃಷ್ಟಿಯಲ್ಲಿ ಬಿಜೆಪಿ ತಂದಿರುವಂಥ ಗೋಹತ್ಯೆ ನಿಷೇಧವನ್ನು, ಬಿಜೆಪಿ ತಂದಿರುವಂಥ ಮತಾಂತರ ನಿಷೇಧ ಕಾಯ್ದೆಯನ್ನು ಇವೆಲ್ಲವನ್ನು ವಿರೋಧಿಸಲಿಕ್ಕೆ ಬೇಕಾದಂಥ ಕಾರ್ಯತಂತ್ರಗಳನ್ನು ಸಿದ್ದರಾಮಯ್ಯ ರೂಪಿಸ್ತಾರೆ ಅಂತ ನಮಗನ್ಸುತ್ತೆ. ಏನೇ ಆಗಿದ್ರೂ ಕೂಡ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷವಾಗಿ ಇದನ್ನೆಲ್ಲವನ್ನ ವಿರೋಧಿಸಿ ಜನಸಾಮಾನ್ಯರಿಗೆ ನಾವು ರಕ್ಷಣೆ ಕೊಡುವಂಥ ಕೆಲಸಗಳನ್ನು ಮಾಡ್ತೇವೆ. ಸಿದ್ದರಾಮಯ್ಯನವರಾಗಲಿ DK ಅವರಾಗಲಿ ಹಿಂದಿನ ಸರ್ಕಾರದ 40% ಅಂತ ಆರೋಪ ಮಾಡ್ತೇವೆ, ತನಿಖೆ ಮಾಡ್ತೇವೆ ಅಂತ ಏನು ಹೇಳಿರ್ತಾರೆ, ತನಿಖೆಯನ್ನು ಮುಕ್ತ ಖಂಡದಿಂದ ನಾವು ಸ್ವಾಗತ ಮಾಡ್ತೇವೆ. ಸಮಾಜ ಕಲ್ಯಾಣ ಮಂತ್ರಿಯಾಗಿ, ಹಿಂದುಳಿದ ವರ್ಗ ಮಂತ್ರಿಯಾಗಿ ನಾನು ಖಾತೆಗಳನ್ನು ನಿಭಾಯಿಸಿದ್ದೆ. ನನ್ನಿಂದೇ ಬೇಕಾದರೆ ಪ್ರಾರಂಭ ಆಗಲಿ, ಇಡೀ ತನಿಖೆ ಮಾಡಲಿ, ಯಾವ ತನಿಖೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ವ್ಯಕ್ತಿಗತ ದ್ವೇಷಕ್ಕೆ ಅವಕಾಶ ಕೊಡಬಾರದು. ಆದರೂ ಕೂಡ ತನಿಖೆ ಮಾಡ್ತೇವೆ ಅಂತೇಳಿ ತನಿಖೆಗೆ ನಾವು ಸಿದ್ಧ ಇದ್ದೇವೆ. ಮತ್ತೀಗ ಸಿದ್ದರಾಮಯ್ಯ ಅವರು ಅಂತ ಹೇಳಿದ್ದಾರೆ. DK ಅವರು ನಿನ್ನೆ ಕರೆದ ಸಭೆಯಲ್ಲಿ ಮುಖ್ಯಮಂತ್ರಿಗಳ ಸಮಕ್ಷಮ ಪೊಲೀಸ್ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟು ನೀವೆಲ್ಲ ಕೇಸರಿ ಶಾಲ್ ಧರಿಸಿದ್ದೀರಿ ಅನ್ನುವಂಥ ಆರೋಪಗಳನ್ನು ಮಾಡಿದ್ದಾರೆ. ಒಂದರಷ್ಟಿಯಲ್ಲಿ ಅಧಿಕಾರಿಗಳ ಮೇಲೆ ಹರಿಹಾಯ್ದು ಸುಮ್ಮನೆ ಬಿಡುವುದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಂತದ್ದು ಕಂಡುಬರುತ್ತೆ. ನನಗನ್ಸುತ್ತೆ ಕೇಸರಿ ಶಾಲ್ ಅನ್ನೋದು ಈ ರಾಜ್ಯದಲ್ಲಿ ನಿಷೇಧ ಇಲ್ಲ. ಕರ್ತವ್ಯದಲ್ಲಿರುವಾಗ ಯಾರು ಕೂಡ ಅಂತ ಕೇಸರಿ ಪ್ರಯೋಗ ಮಾಡಿಲ್ಲ. ಅವರ ಖಾಸಗಿ ಜೀವನದಲ್ಲಿ ಅವರ ಉಡುಪುಗಳ ಬಗ್ಗೆ, ಅವರ ನಂಬಿಕೆಗಳ ಬಗ್ಗೆ ಪ್ರಶ್ನೆ ಮಾಡಿ ಇವತ್ತು ದ್ವೇಷ ತೀರಿಸಿಕೊಳ್ಳುವಂಥ ಮಾತುಗಳನ್ನು DK ಅವರು ಆಡಿದ್ದು ಖಂಡಿತ ಸರಿ ಅಂತ ನನಗೆ ಅನಿಸೋದಿಲ್ಲ. ಅದು ಅವ್ರು ಪುನಃ ಪರಿಶೀಲನೆ ಮಾಡಬೇಕು ಅವರ ಮಾತುಗಳನ್ನು ಅನ್ನುವಂಥ ಮಾತನ್ನು ನಾನು ಹೇಳ್ತೇನೆ. ಅನೇಕ ಸಂದರ್ಭದಲ್ಲಿ ಚಿತ್ರದುರ್ಗದಲ್ಲಿ ಶಿಕ್ಷಕರೊಬ್ಬರು ಯಾರ್ಯಾರು ಮುಖ್ಯಮಂತ್ರಿಗಳಾಗಿದ್ದಾಗ ಎಷ್ಟೆಷ್ಟು ಸಾಲ ಮಾಡಿದ್ದಾರೆ ಅಂತ ಪ್ರಕಟಿಸಿದ ಹಿನ್ನೆಲೆಯಲ್ಲಿ ಅವರ ವೈಯಕ್ತಿಕ ವಿಚಾರಗಳನ್ನು ಇಟ್ಟುಕೊಂಡು, ಅವರ ಹೇಳಿಕೆಯನ್ನು ಇಟ್ಟುಕೊಂಡು ಅವರು ಸರ್ಕಾರದ ವಿರುದ್ಧ ಮಾಡಿದ್ದು ಅಂತ ಅನಿಸಿಲ್ಲ. ಸಾಲ ಸೌಲಭ್ಯಗಳನ್ನು ಯಾರ್ಯಾರು ಮಾಡಿದ್ದಾರೆ ಎನ್ನುವಂಥ ಮಾಹಿತಿಗಳನ್ನು ಶೇರ್ ಮಾಡಿದ ಹಿನ್ನೆಲೆಯಲ್ಲಿ ಅವರ ಮೇಲೆ ಅಮಾನತು ಮಾಡುವಂಥ ಕೆಲಸಗಳು ನಡೀತಾ ಇದೆ. ಒಟ್ಟಾರೆ DK ಅವರು ಮತ್ತು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಹಿಂದಿನ ಸರ್ಕಾರ ಇರುವಾಗ ಯಾವ್ಯಾವ ಅಧಿಕಾರಿಗಳ ಮೇಲೆ ಏನೇನು ದ್ವೇಷ ಸಾಧಿಸಲಿಕ್ಕೆ ಸಾಧ್ಯ ಇದೆಯೋ ಅದನ್ನೆಲ್ಲವನ್ನು ಮಾಡುವಂಥ ಒಂದು ವಾತಾವರಣ ಕಂಡು ಬರ್ತಾ ಇದೆ. ಸಾಮಾನ್ಯವಾಗಿ ಹಿಂದುತ್ವದ ವಿಚಾರಗಳನ್ನು ಇಟ್ಟುಕೊಂಡು ಅವರು ಬಜರಂಗ ದಳವನ್ನು ನಿಷೇಧ ಮಾಡ್ತೇವೆ ಅಂತ ಹೇಳಿರುವುದು, ಹಿಂದುತ್ವದ ವಿಚಾರವನ್ನು ಇಟ್ಟುಕೊಂಡು ಅವರ ಗುರಿ ಇರುವುದು ನಮಗೆಲ್ಲರಿಗೂ ಅರ್ಥ ಆಗಿದೆ. ಮುಂದಿನ ದಿನಗಳು ಹಿಂದುತ್ವಕ್ಕೆ, ಹಿಂದೂಗಳಿಗೆ ತುಂಬ ಕಠಿಣವಾಗುವಂಥ ದಿನಗಳಾಗಿ ಮಾರ್ಪಡುತ್ತದೆ ಅನ್ನುವಂಥದ್ದು ಅವರ ಭಾವನೆಗಳಿಂದ ಅರ್ಥ ಆಗುತ್ತೆ. ಹಾಗಾಗಿ ಯಾರನ್ನಾದರೂ ಓಲೈಕೆ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ಹಿಂದುತ್ವದ ಚಟುವಟಿಕೆಗಳನ್ನು ನಿಷೇಧ ಮಾಡ್ತೇನೆ ಅನ್ನೋದಾಗಲಿ ಅಥವಾ ಪೊಲೀಸ್ಗಿರಿ ಮಾಡ್ತಾ ಇದ್ದೀರಿ ಅಂತ ಹೇಳಿ ಆರೋಪಗಳನ್ನು ಮಾಡಿ ಬಂಧನ ಮಾಡುವಂಥ ಪ್ರಕ್ರಿಯೆಗಳು ಮುಂದಾಗಬಹುದು ಅಂತ ನಮಗನ್ಸುತ್ತೆ. ಮುಂದಿನ ದಿನಗಳಲ್ಲಿ ಅವ್ರ ದೃಷ್ಟಿಯಲ್ಲಿ ಬಿಜೆಪಿ ತಂದಿರುವಂಥ ಗೋಹತ್ಯೆ ನಿಷೇಧವನ್ನು, ಬಿಜೆಪಿ ತಂದಿರುವಂಥ ಮತಾಂತರ ನಿಷೇಧ ಕಾಯ್ದೆಯನ್ನು ಇವೆಲ್ಲವನ್ನು ವಿರೋಧಿಸಲಿಕ್ಕೆ ಬೇಕಾದಂಥ ಕಾರ್ಯತಂತ್ರಗಳನ್ನು ಸಿದ್ದರಾಮಯ್ಯ ರೂಪಿಸ್ತಾರೆ ಅಂತ ನನಗನ್ಸುತ್ತೆ. ಏನೇ ಆಗಿದ್ರೂ ಕೂಡ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷವಾಗಿ ಇದನ್ನೆಲ್ಲವನ್ನ ವಿರೋಧಿಸಿ ಜನಸಾಮಾನ್ಯರಿಗೆ ನಾವು ರಕ್ಷಣೆ ಕೊಡುವಂಥ ಕೆಲಸಗಳನ್ನು ಮಾಡ್ತೇವೆ. ಸಿದ್ದರಾಮಯ್ಯನವರಾಗಲಿ DK ಅವರಾಗಲಿ ಹಿಂದಿನ ಸರ್ಕಾರದ 40% ಅಂತ ಆರೋಪ ಮಾಡ್ತೇವೆ, ತನಿಖೆ ಮಾಡ್ತೇವೆ ಅಂತ ಏನು ಹೇಳಿರ್ತಾರೆ, ತನಿಖೆಯನ್ನು ಮುಕ್ತ ಖಂಡದಿಂದ ನಾವು ಸ್ವಾಗತ ಮಾಡ್ತೇವೆ. ಸಮಾಜ ಕಲ್ಯಾಣ ಮಂತ್ರಿಯಾಗಿ, ಹಿಂದುಳಿದ ವರ್ಗ ಮಂತ್ರಿಯಾಗಿ ನಾನು ಖಾತೆಗಳನ್ನು ನಿಭಾಯಿಸಿದ್ದೆ. ನನ್ನಿಂದೇ ಬೇಕಾದರೆ ಪ್ರಾರಂಭ ಆಗಲಿ, ಇಡೀ ತನಿಖೆ ಮಾಡಲಿ, ಯಾವ ತನಿಖೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ವ್ಯಕ್ತಿಗತ ದ್ವೇಷಕ್ಕೆ ಅವಕಾಶ ಕೊಡಬಾರದು. ಆದರೂ ಕೂಡ ತನಿಖೆ ಮಾಡ್ತೇವೆ ಅಂತೇಳಿ ತನಿಖೆಗೆ ನಾವು ಸಿದ್ಧ ಇದ್ದೇವೆ. ಮತ್ತೀಗ ಸಿದ್ದರಾಮಯ್ಯ ಅವರು ಅಂತ ಹೇಳಿದ್ದಾರೆ. DK ಅವರು ನಿನ್ನೆ ಕರೆದ ಸಭೆಯಲ್ಲಿ ಮುಖ್ಯಮಂತ್ರಿಗಳ ಸಮಕ್ಷಮ ಪೊಲೀಸ್ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟು ನೀವೆಲ್ಲ ಕೇಸರಿ ಶಾಲ್ ಧರಿಸಿದ್ದೀರಿ ಅನ್ನುವಂಥ ಆರೋಪಗಳನ್ನು ಮಾಡಿದ್ದಾರೆ. ಒಂದರಷ್ಟಿಯಲ್ಲಿ ಅಧಿಕಾರಿಗಳ ಮೇಲೆ ಹರಿಹಾಯ್ದು ಸುಮ್ಮನೆ ಬಿಡುವುದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಂತದ್ದು ಕಂಡುಬರುತ್ತೆ. ನನಗನ್ಸುತ್ತೆ ಕೇಸರಿ ಶಾಲ್ ಅನ್ನೋದು ಈ ರಾಜ್ಯದಲ್ಲಿ ನಿಷೇಧ ಇಲ್ಲ. ಕರ್ತವ್ಯದಲ್ಲಿರುವಾಗ ಯಾರು ಕೂಡ ಅಂತ ಕೇಸರಿ ಪ್ರಯೋಗ ಮಾಡಿಲ್ಲ. ಅವರ ಖಾಸಗಿ ಜೀವನದಲ್ಲಿ ಅವರ ಉಡುಪುಗಳ ಬಗ್ಗೆ, ಅವರ ನಂಬಿಕೆಗಳ ಬಗ್ಗೆ ಪ್ರಶ್ನೆ ಮಾಡಿ ಇವತ್ತು ದ್ವೇಷ ತೀರಿಸಿಕೊಳ್ಳುವಂಥ ಮಾತುಗಳನ್ನು DK ಅವರು ಆಡಿದ್ದು ಖಂಡಿತ ಸರಿ ಅಂತ ನನಗೆ ಅನಿಸೋದಿಲ್ಲ. ಅದು ಅವ್ರು ಪುನಃ ಪರಿಶೀಲನೆ ಮಾಡಬೇಕು ಅವರ ಮಾತುಗಳನ್ನು ಅನ್ನುವಂಥ ಮಾತನ್ನು ನಾನು ಹೇಳ್ತೇನೆ. ಅನೇಕ ಸಂದರ್ಭದಲ್ಲಿ ಚಿತ್ರದುರ್ಗದಲ್ಲಿ ಶಿಕ್ಷಕರೊಬ್ಬರು ಯಾರ್ಯಾರು ಮುಖ್ಯಮಂತ್ರಿಗಳಾಗಿದ್ದಾಗ ಎಷ್ಟೆಷ್ಟು ಸಾಲ ಮಾಡಿದ್ದಾರೆ ಅಂತ ಪ್ರಕಟಿಸಿದ ಹಿನ್ನೆಲೆಯಲ್ಲಿ ಅವರ ವೈಯಕ್ತಿಕ ವಿಚಾರಗಳನ್ನು ಇಟ್ಟುಕೊಂಡು, ಅವರ ಹೇಳಿಕೆಯನ್ನು ಇಟ್ಟುಕೊಂಡು ಅವರು ಸರ್ಕಾರದ ವಿರುದ್ಧ ಮಾಡಿದ್ದು ಅಂತ ಅನಿಸಿಲ್ಲ. ಸಾಲ ಸೌಲಭ್ಯಗಳನ್ನು ಯಾರ್ಯಾರು ಮಾಡಿದ್ದಾರೆ ಎನ್ನುವಂಥ ಮಾಹಿತಿಗಳನ್ನು ಶೇರ್ ಮಾಡಿದ ಹಿನ್ನೆಲೆಯಲ್ಲಿ ಅವರ ಮೇಲೆ ಅಮಾನತು ಮಾಡುವಂಥ ಕೆಲಸಗಳು ನಡೀತಾ ಇದೆ. ಒಟ್ಟಾರೆ DK ಅವರು ಮತ್ತು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಹಿಂದಿನ ಸರ್ಕಾರ ಇರುವಾಗ ಯಾವ್ಯಾವ ಅಧಿಕಾರಿಗಳ ಮೇಲೆ ಏನೇನು ದ್ವೇಷ ಸಾಧಿಸಲಿಕ್ಕೆ ಸಾಧ್ಯ ಇದೆಯೋ ಅದನ್ನೆಲ್ಲವನ್ನು ಮಾಡುವಂಥ ಒಂದು ವಾತಾವರಣ ಕಂಡು ಬರ್ತಾ ಇದೆ. ಸಾಮಾನ್ಯವಾಗಿ ಹಿಂದುತ್ವದ ವಿಚಾರಗಳನ್ನು ಇಟ್ಟುಕೊಂಡು ಅವರು ಬಜರಂಗ ದಳವನ್ನು ನಿಷೇಧ ಮಾಡ್ತೇವೆ ಅಂತ ಹೇಳಿರುವುದು,
ಹಿಂದುತ್ವದ ವಿಚಾರವನ್ನು ಇಟ್ಟುಕೊಂಡು ಅವರ ಗುರಿ ಇರುವುದು ನಮಗೆಲ್ಲರಿಗೂ ಅರ್ಥ ಆಗಿದೆ. ಮುಂದಿನ ದಿನಗಳು ಹಿಂದುತ್ವಕ್ಕೆ ಹಿಂದೂಗಳಿಗೆ ತುಂಬ ಕಠಿಣವಾಗುವಂಥ ದಿನಗಳಾಗಿ ಮಾರ್ಪಡುತ್ತದೆ ಅನ್ನುವಂಥದ್ದು ಅವರ ಭಾವನೆಗಳಿಂದ ಅರ್ಥ ಆಗುತ್ತೆ. ಹಾಗಾಗಿ ಯಾರನ್ನಾದರೂ ಓಲೈಕೆ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ಹಿಂದುತ್ವದ ಚಟುವಟಿಕೆಗಳನ್ನು ನಿಷೇಧ ಮಾಡ್ತೇನೆ ಅನ್ನೋದಾಗಲಿ ಅಥವಾ ಪೊಲೀಸ್ಗಿರಿ ಮಾಡ್ತಾ ಇದ್ದೀರಿ ಅಂತ ಹೇಳಿ ಆರೋಪಗಳನ್ನು ಮಾಡಿ ಬಂಧನ ಮಾಡುವಂಥ ಪ್ರಕ್ರಿಯೆಗಳು ಮುಂದಾಗಬಹುದು ಅಂತ ನಮಗನ್ಸುತ್ತೆ. ಮುಂದಿನ ದಿನಗಳಲ್ಲಿ ಅವರ ದೃಷ್ಟಿಯಲ್ಲಿ ಬಿಜೆಪಿ ತಂದಿರುವಂಥ ಗೋಹತ್ಯೆ ನಿಷೇಧವನ್ನು, ಬಿಜೆಪಿ ತಂದಿರುವಂಥ ಮತಾಂತರ ನಿಷೇಧ ಕಾಯ್ದೆಯನ್ನು ಇವೆಲ್ಲವನ್ನು ವಿರೋಧಿಸಲಿಕ್ಕೆ ಬೇಕಾದಂಥ ಕಾರ್ಯತಂತ್ರಗಳನ್ನು ಸಿದ್ದರಾಮಯ್ಯ ರೂಪಿಸ್ತಾರೆ ಅಂತ ನಮಗನ್ಸುತ್ತೆ. ಏನೇ ಆಗಿದ್ರೂ ಕೂಡ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷವಾಗಿ ಇದನ್ನೆಲ್ಲವನ್ನ ವಿರೋಧಿಸಿ ಜನಸಾಮಾನ್ಯರಿಗೆ ನಾವು ರಕ್ಷಣೆ ಕೊಡುವಂಥ ಕೆಲಸಗಳನ್ನು ಮಾಡ್ತೇವೆ. ಸಿದ್ದರಾಮಯ್ಯನವರಾಗಲಿ DK ಅವರಾಗಲಿ ಹಿಂದಿನ ಸರ್ಕಾರದ 40% ಅಂತ ಆರೋಪ ಮಾಡ್ತೇವೆ, ಅದನ್ನು ತನಿಖೆ ಮಾಡ್ತೇವೆ ಅಂತ ಏನು ಹೇಳಿದಿರ್ತಾರೆ, ತನಿಖೆಯನ್ನು ಮುಕ್ತ ಖಂಡದಿಂದ ನಾವು ಸ್ವಾಗತ ಮಾಡ್ತೇವೆ. ಸಮಾಜ ಕಲ್ಯಾಣ ಮಂತ್ರಿಯಾಗಿ, ಹಿಂದುಳಿದ ವರ್ಗ ಮಂತ್ರಿಯಾಗಿ ನಾನು ಖಾತೆಗಳನ್ನು ನಿಭಾಯಿಸಿದ್ದೆ. ನನ್ನಿಂದೇ ಬೇಕಾದರೆ ಪ್ರಾರಂಭ ಆಗಲಿ, ಇಡೀ ತನಿಖೆ ಮಾಡಲಿ, ಯಾವ ತನಿಖೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ವ್ಯಕ್ತಿಗತ ದ್ವೇಷಕ್ಕೆ ಅವಕಾಶ ಕೊಡಬಾರದು. ಆದರೂ ಕೂಡ ತನಿಖೆ ಮಾಡ್ತೇವೆ ಅಂತೇಳಿ ತನಿಖೆಗೆ ನಾವು ಸಿದ್ಧ ಇದ್ದೇವೆ. ಮತ್ತೀಗ ಸಿದ್ದರಾಮಯ್ಯ ಅವರೊಂದು ಹೇಳಿದ್ದಾರೆ, DK ಅವರು ನಿನ್ನೆ ಕರೆದ ಸಭೆಯಲ್ಲಿ ಮುಖ್ಯಮಂತ್ರಿಗಳ ಸಮಕ್ಷಮ ಪೊಲೀಸ್ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟು ನೀವೆಲ್ಲ ಕೇಸರಿ ಶಾಲ್ ಧರಿಸಿದ್ದೀರಿ ಅನ್ನುವಂಥ ಆರೋಪಗಳನ್ನು ಮಾಡಿದ್ದಾರೆ. ಒಂದರಷ್ಟಿಯಲ್ಲಿ ಅಧಿಕಾರಿಗಳ ಮೇಲೆ ಹರಿಹಾಯ್ದು ಸುಮ್ಮನೆ ಬಿಡುವುದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಂತದ್ದು ಕಂಡುಬರುತ್ತೆ. ನನಗನ್ಸುತ್ತೆ ಕೇಸರಿ ಶಾಲ್ ಅನ್ನೋದು ಈ ರಾಜ್ಯದಲ್ಲಿ ನಿಷೇಧ ಇಲ್ಲ. ಕರ್ತವ್ಯದಲ್ಲಿರುವಾಗ ಯಾರು ಕೂಡ ಅಂಥ ಕೇಸರಿ ಪ್ರಯೋಗ ಮಾಡಿಲ್ಲ. ಅವರ ಖಾಸಗಿ ಜೀವನದಲ್ಲಿ ಅವರ ಉಡುಪುಗಳ ಬಗ್ಗೆ, ಅವರ ನಂಬಿಕೆಗಳ ಬಗ್ಗೆ ಪ್ರಶ್ನೆ ಮಾಡಿ ಇವತ್ತು ದ್ವೇಷ ತೀರಿಸಿಕೊಳ್ಳುವಂಥ ಮಾತುಗಳನ್ನು DK ಅವರು ಆಡಿದ್ದು ಖಂಡಿತ ಸರಿ ಅಂತ ನನಗೆ ಅನಿಸೋದಿಲ್ಲ. ಅದು ಅವರು ಪುನಃ ಪರಿಶೀಲನೆ ಮಾಡಬೇಕು ಅವರ ಮಾತುಗಳನ್ನು ಅನ್ನುವಂಥ ಮಾತನ್ನು ನಾನು ಹೇಳ್ತೇನೆ. ಅನೇಕ ಸಂದರ್ಭದಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಶಿಕ್ಷಕರೊಬ್ಬರು ಯಾರ್ಯಾರು ಮುಖ್ಯಮಂತ್ರಿಗಳಾಗಿದ್ದಾಗ ಎಷ್ಟೆಷ್ಟು ಸಾಲ ಮಾಡಿದ್ದಾರೆ ಅಂತ ಪ್ರಕಟಿಸಿದ ಹಿನ್ನೆಲೆಯಲ್ಲಿ ಅವರ ವೈಯಕ್ತಿಕ ವಿಚಾರಗಳನ್ನು ಇಟ್ಟುಕೊಂಡು, ಅವರ ಹೇಳಿಕೆಯನ್ನು ಇಟ್ಟುಕೊಂಡು ಅವರು ಸರ್ಕಾರದ ವಿರುದ್ಧ ಮಾಡಿದ್ದು ಅಂತ ಅನಿಸಿಲ್ಲ. ಸಾಲ ಸೌಲಭ್ಯಗಳನ್ನು ಯಾರ್ಯಾರು ಮಾಡಿದ್ದಾರೆ ಎನ್ನುವಂಥ ಮಾಹಿತಿಗಳನ್ನು ಶೇರ್ ಮಾಡಿದ ಹಿನ್ನೆಲೆಯಲ್ಲಿ ಅವರ ಮೇಲೆ ಅಮಾನತು ಮಾಡುವಂಥ ಕೆಲಸಗಳು ನಡೀತಾ ಇದೆ. ಒಟ್ಟಾರೆ DK ಅವರು ಮತ್ತು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಹಿಂದಿನ ಸರ್ಕಾರ ಇರುವಾಗ ಯಾವ್ಯಾವ ಅಧಿಕಾರಿಗಳ ಮೇಲೆ ಏನೇನು ದ್ವೇಷ ಸಾಧಿಸಲಿಕ್ಕೆ ಸಾಧ್ಯ ಇದೆಯೋ ಅದನ್ನೆಲ್ಲವನ್ನು ಮಾಡುವಂಥ ಒಂದು ವಾತಾವರಣ ಕಂಡು ಬರ್ತಾ ಇದೆ. ಸಾಮಾನ್ಯವಾಗಿ ಹಿಂದುತ್ವದ ವಿಚಾರಗಳನ್ನು ಇಟ್ಟುಕೊಂಡು ಅವರು ಬಜರಂಗ ದಳವನ್ನು ನಿಷೇಧ ಮಾಡ್ತೇವೆ ಅಂತ ಹೇಳಿರುವುದು, ಹಿಂದುತ್ವದ ವಿಚಾರವನ್ನು ಇಟ್ಟುಕೊಂಡು ಅವರ ಗುರಿ ಇರುವುದು ನಮಗೆಲ್ಲರಿಗೂ ಅರ್ಥ ಆಗಿದೆ. ಮುಂದಿನ ದಿನಗಳು ಹಿಂದುತ್ವಕ್ಕೆ ಹಿಂದೂಗಳಿಗೆ ತುಂಬ ಕಠಿಣವಾಗುವಂಥ ದಿನಗಳಾಗಿ ಮಾರ್ಪಡುತ್ತದೆ ಅನ್ನುವಂಥದ್ದು ಅವರ ಭಾವನೆಗಳಿಂದ ಅರ್ಥ ಆಗುತ್ತೆ. ಹಾಗಾಗಿ ಯಾರನ್ನಾದರೂ ಓಲೈಕೆ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ಹಿಂದುತ್ವದ ಚಟುವಟಿಕೆಗಳನ್ನು ನಿಷೇಧ ಮಾಡ್ತೇನೆ ಅನ್ನೋದಾಗಲಿ ಅಥವಾ ಪೊಲೀಸ್ಗಿರಿ ಮಾಡ್ತಾ ಇದ್ದೀರಿ ಅಂತ ಹೇಳಿ ಆರೋಪಗಳನ್ನು ಮಾಡಿ ಬಂಧನ ಮಾಡುವಂಥ ಪ್ರಕ್ರಿಯೆಗಳು ಮುಂದಾಗಬಹುದು ಅಂತ ನಮಗನ್ಸುತ್ತೆ. ಮುಂದಿನ ದಿನಗಳಲ್ಲಿ ಅವರ ದೃಷ್ಟಿಯಲ್ಲಿ ಬಿಜೆಪಿ ತಂದಿರುವಂಥ ಗೋಹತ್ಯೆ ನಿಷೇಧವನ್ನು, ಬಿಜೆಪಿ ತಂದಿರುವಂಥ ಮತಾಂತರ ನಿಷೇಧ ಕಾಯ್ದೆಯನ್ನು ಇವೆಲ್ಲವನ್ನು ವಿರೋಧಿಸಲಿಕ್ಕೆ ಬೇಕಾದಂಥ ಕಾರ್ಯತಂತ್ರಗಳನ್ನು ಸಿದ್ದರಾಮಯ್ಯ ರೂಪಿಸ್ತಾರೆ ಅಂತ ನಮಗನ್ಸುತ್ತೆ. ಏನೇ ಆಗಿದ್ರೂ ಕೂಡ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷವಾಗಿ ಇದನ್ನೆಲ್ಲವನ್ನ ವಿರೋಧಿಸಿ ಜನಸಾಮಾನ್ಯರಿಗೆ ನಾವು ರಕ್ಷಣೆ ಕೊಡುವಂಥ ಕೆಲಸಗಳನ್ನು ಮಾಡ್ತೇವೆ. ಸಿದ್ದರಾಮಯ್ಯನವರಾಗಲಿ DK ಅವರಾಗಲಿ ಹಿಂದಿನ ಸರ್ಕಾರದ 40% ಅಂತ ಆರೋಪ ಮಾಡ್ತೇವೆ, ಅದನ್ನು ತನಿಖೆ ಮಾಡ್ತೇವೆ ಅಂತ ಏನು ಹೇಳಿದಿರ್ತಾರೆ, ತನಿಖೆಯನ್ನು ಮುಕ್ತ ಖಂಡದಿಂದ ನಾವು ಸ್ವಾಗತ ಮಾಡ್ತೇವೆ. ಸಮಾಜ ಕಲ್ಯಾಣ ಮಂತ್ರಿಯಾಗಿ, ಹಿಂದುಳಿದ ವರ್ಗ ಮಂತ್ರಿಯಾಗಿ ನಾನು ಖಾತೆಗಳನ್ನು ನಿಭಾಯಿಸಿದ್ದೆ. ನನ್ನಿಂದೇ ಬೇಕಾದರೆ ಪ್ರಾರಂಭ ಆಗಲಿ, ಇಡೀ ತನಿಖೆ ಮಾಡಲಿ, ಯಾವ ತನಿಖೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ವ್ಯಕ್ತಿಗತ ದ್ವೇಷಕ್ಕೆ ಅವಕಾಶ ಕೊಡಬಾರದು. ಆದರೂ ಕೂಡ ತನಿಖೆ ಮಾಡ್ತೇವೆ ಅಂತೇಳಿ ತನಿಖೆಗೆ ನಾವು ಸಿದ್ಧ ಇದ್ದೇವೆ. ಮತ್ತೀಗ ಸಿದ್ದರಾಮಯ್ಯ ಅವರೊಂದು ಹೇಳಿದ್ದಾರೆ, DK ಅವರು ನಿನ್ನೆ ಕರೆದ ಸಭೆಯಲ್ಲಿ ಮುಖ್ಯಮಂತ್ರಿಗಳ ಸಮಕ್ಷಮ ಪೊಲೀಸ್ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟು ನೀವೆಲ್ಲ ಕೇಸರಿ ಶಾಲ್ ಧರಿಸಿದ್ದೀರಿ ಅನ್ನುವಂಥ ಆರೋಪಗಳನ್ನು ಮಾಡಿದ್ದಾರೆ. ಒಂದರಷ್ಟಿಯಲ್ಲಿ ಅಧಿಕಾರಿಗಳ ಮೇಲೆ ಹರಿಹಾಯ್ದು ಸುಮ್ಮನೆ ಬಿಡುವುದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಂತದ್ದು ಕಂಡುಬರುತ್ತೆ. ನನಗನ್ಸುತ್ತೆ ಕೇಸರಿ ಶಾಲ್ ಅನ್ನೋದು ಈ ರಾಜ್ಯದಲ್ಲಿ ನಿಷೇಧ ಇಲ್ಲ. ಕರ್ತವ್ಯದಲ್ಲಿರುವಾಗ ಯಾರು ಕೂಡ ಅಂಥ ಕೇಸರಿ ಪ್ರಯೋಗ ಮಾಡಿಲ್ಲ. ಅವರ ಖಾಸಗಿ ಜೀವನದಲ್ಲಿ ಅವರ ಉಡುಪುಗಳ ಬಗ್ಗೆ, ಅವರ ನಂಬಿಕೆಗಳ ಬಗ್ಗೆ ಪ್ರಶ್ನೆ ಮಾಡಿ ಇವತ್ತು ದ್ವೇಷ ತೀರಿಸಿಕೊಳ್ಳುವಂಥ ಮಾತುಗಳನ್ನು DK ಅವರು ಆಡಿದ್ದು ಖಂಡಿತ ಸರಿ ಅಂತ ನನಗೆ ಅನಿಸೋದಿಲ್ಲ. ಅದು ಅವರು ಪುನಃ ಪರಿಶೀಲನೆ ಮಾಡಬೇಕು ಅವರ ಮಾತುಗಳನ್ನು ಅನ್ನುವಂಥ ಮಾತನ್ನು ನಾನು ಹೇಳ್ತೇನೆ. ಅನೇಕ ಸಂದರ್ಭದಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಶಿಕ್ಷಕರೊಬ್ಬರು ಯಾರ್ಯಾರು ಮುಖ್ಯಮಂತ್ರಿಗಳಾಗಿದ್ದಾಗ ಎಷ್ಟೆಷ್ಟು ಸಾಲ ಮಾಡಿದ್ದಾರೆ ಅಂತ ಪ್ರಕಟಿಸಿದ ಹಿನ್ನೆಲೆಯಲ್ಲಿ ಅವರ ವೈಯಕ್ತಿಕ ವಿಚಾರಗಳನ್ನು ಇಟ್ಟುಕೊಂಡು, ಅವರ ಹೇಳಿಕೆಯನ್ನು ಇಟ್ಟುಕೊಂಡು ಅವರು ಸರ್ಕಾರದ ವಿರುದ್ಧ ಮಾಡಿದ್ದು ಅಂತ ಅನಿಸಿಲ್ಲ. ಸಾಲ ಸೌಲಭ್ಯಗಳನ್ನು ಯಾರ್ಯಾರು ಮಾಡಿದ್ದಾರೆ ಎನ್ನುವಂಥ ಮಾಹಿತಿಗಳನ್ನು ಶೇರ್ ಮಾಡಿದ ಹಿನ್ನೆಲೆಯಲ್ಲಿ ಅವರ ಮೇಲೆ ಅಮಾನತು ಮಾಡುವಂಥ ಕೆಲಸಗಳು ನಡೀತಾ ಇದೆ. ಒಟ್ಟಾರೆ DK ಅವರು ಮತ್ತು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ
ಹಿಂದಿನ ಸರ್ಕಾರ ಇರುವಾಗ ಯಾವ್ಯಾವ ಅಧಿಕಾರಿಗಳ ಮೇಲೆ ಏನೇನು ದ್ವೇಷ ಸಾಧಿಸಲಿಕ್ಕೆ ಸಾಧ್ಯ ಇದೆಯೋ ಅದನ್ನೆಲ್ಲವನ್ನು ಮಾಡುವಂಥ ಒಂದು ವಾತಾವರಣ ಕಂಡು ಬರ್ತಾ ಇದೆ. ಸಾಮಾನ್ಯವಾಗಿ ಹಿಂದುತ್ವದ ವಿಚಾರಗಳನ್ನು ಇಟ್ಟುಕೊಂಡು ಅವರು ಬಜರಂಗ ದಳವನ್ನು ನಿಷೇಧ ಮಾಡ್ತೇವೆ ಅಂತ ಹೇಳಿರುವುದು, ಹಿಂದುತ್ವದ ವಿಚಾರವನ್ನು ಇಟ್ಟುಕೊಂಡು ಅವರ ಗುರಿ ಇರುವುದು ನಮಗೆಲ್ಲರಿಗೂ ಅರ್ಥ ಆಗಿದೆ. ಮುಂದಿನ ದಿನಗಳು ಹಿಂದುತ್ವಕ್ಕೆ ಹಿಂದೂಗಳಿಗೆ ತುಂಬ ಕಠಿಣವಾಗುವಂಥ ದಿನಗಳಾಗಿ ಮಾರ್ಪಡುತ್ತದೆ ಅನ್ನುವಂಥದ್ದು ಅವರ ಭಾವನೆಗಳಿಂದ ಅರ್ಥ ಆಗುತ್ತೆ. ಹಾಗಾಗಿ ಯಾರನ್ನಾದರೂ ಓಲೈಕೆ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ಹಿಂದುತ್ವದ ಚಟುವಟಿಕೆಗಳನ್ನು ನಿಷೇಧ ಮಾಡ್ತೇನೆ ಅನ್ನೋದಾಗಲಿ ಅಥವಾ ಪೊಲೀಸ್ಗಿರಿ ಮಾಡ್ತಾ ಇದ್ದೀರಿ ಅಂತ ಹೇಳಿ ಆರೋಪಗಳನ್ನು ಮಾಡಿ ಬಂಧನ ಮಾಡುವಂಥ ಪ್ರಕ್ರಿಯೆಗಳು ಮುಂದಾಗಬಹುದು ಅಂತ ನಮಗನ್ಸುತ್ತೆ. ಮುಂದಿನ ದಿನಗಳಲ್ಲಿ ಅವ್ರ ದೃಷ್ಟಿಯಲ್ಲಿ ಬಿಜೆಪಿ ತಂದಿರುವಂಥ ಗೋಹತ್ಯೆ ನಿಷೇಧವನ್ನು, ಬಿಜೆಪಿ ತಂದಿರುವಂಥ ಮತಾಂತರ ನಿಷೇಧ ಕಾಯ್ದೆಯನ್ನು ಇವೆಲ್ಲವನ್ನು ವಿರೋಧಿಸಲಿಕ್ಕೆ ಬೇಕಾದಂಥ ಕಾರ್ಯತಂತ್ರಗಳನ್ನು ಸಿದ್ದರಾಮಯ್ಯ ರೂಪಿಸ್ತಾರೆ ಅಂತ ನಮಗನ್ಸುತ್ತೆ. ಏನೇ ಆಗಿದ್ರೂ ಕೂಡ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷವಾಗಿ ಇದನ್ನೆಲ್ಲವನ್ನು ವಿರೋಧಿಸಿ ಜನಸಾಮಾನ್ಯರಿಗೆ ನಾವು ರಕ್ಷಣೆ ಕೊಡುವಂಥ ಕೆಲಸಗಳನ್ನು ಮಾಡ್ತೇವೆ. ಸಿದ್ದರಾಮಯ್ಯನವರಾಗಲಿ ಡಿ ಕೆ ಶಿ ಅವರಾಗಲಿ ಹಿಂದಿನ ಸರ್ಕಾರದ 40% ಅಂತ ಆರೋಪ ಮಾಡ್ತೇವೆ, ಅದನ್ನು ತನಿಖೆ ಮಾಡ್ತೇವೆ ಅಂತ ಏನು ಹೇಳಿರ್ತಾರೆ, ತನಿಖೆಯನ್ನು ಮುಕ್ತ ಖಂಡದಿಂದ ನಾವು ಸ್ವಾಗತ ಮಾಡ್ತೇವೆ. ಸಮಾಜ ಕಲ್ಯಾಣ ಮಂತ್ರಿಯಾಗಿ, ಹಿಂದುಳಿದ ವರ್ಗ ಮಂತ್ರಿಯಾಗಿ ನಾನು ಖಾತೆಗಳನ್ನು ನಿಭಾಯಿಸಿದ್ದೆ. ನನ್ನಿಂದೇ ಬೇಕಾದರೆ ಪ್ರಾರಂಭ ಆಗಲಿ, ಇಡೀ ತನಿಖೆ ಮಾಡಲಿ, ಯಾವ ತನಿಖೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ವ್ಯಕ್ತಿಗತ ದ್ವೇಷಕ್ಕೆ ಅವಕಾಶ ಕೊಡಬಾರದು. ಆದರೂ ಕೂಡ ತನಿಖೆ ಮಾಡ್ತೇವೆ ಅಂತ ಹೇಳಿ ತನಿಖೆಗೆ ನಾವು ಸಿದ್ಧ ಇದ್ದೇವೆ. ಮತ್ತೀಗ ಸಿದ್ದರಾಮಯ್ಯ ಅವರೊಂದು ಹೇಳಿದ್ದಾರೆ, ಡಿ ಕೆ ಶಿ ಅವರು ನಿನ್ನೆ ಕರೆದ ಸಭೆಯಲ್ಲಿ ಮುಖ್ಯಮಂತ್ರಿಗಳ ಸಮಕ್ಷಮ ಪೊಲೀಸ್ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟು ನೀವೆಲ್ಲ ಕೇಸರಿ ಶಾಲ್ ಧರಿಸಿದ್ದೀರಿ ಅನ್ನುವಂಥ ಆರೋಪಗಳನ್ನು ಮಾಡಿದ್ದಾರೆ. ಒಂದರಷ್ಟಿಯಲ್ಲಿ ಅಧಿಕಾರಿಗಳ ಮೇಲೆ ಹರಿಹಾಯ್ದು ಸುಮ್ಮನೆ ಬಿಡುವುದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಂತದ್ದು ಕಂಡುಬರುತ್ತೆ. ನನಗನ್ಸುತ್ತೆ ಕೇಸರಿ ಶಾಲ್ ಅನ್ನೋದು ಈ ರಾಜ್ಯದಲ್ಲಿ ನಿಷೇಧ ಇಲ್ಲ. ಕರ್ತವ್ಯದಲ್ಲಿರುವಾಗ ಯಾರು ಕೂಡ ಅಂಥ ಕೇಸರಿ ಪ್ರಯೋಗ ಮಾಡಿಲ್ಲ. ಅವರ ಖಾಸಗಿ ಜೀವನದಲ್ಲಿ ಅವರ ಉಡುಪುಗಳ ಬಗ್ಗೆ, ಅವರ ನಂಬಿಕೆಗಳ ಬಗ್ಗೆ ಪ್ರಶ್ನೆ ಮಾಡಿ ಇವತ್ತು ದ್ವೇಷ ತೀರಿಸಿಕೊಳ್ಳುವಂಥ ಮಾತುಗಳನ್ನು ಡಿ ಕೆ ಶಿ ಅವರು ಆಡಿದ್ದು ಖಂಡಿತ ಸರಿ ಅಂತ ನನಗೆ ಅನಿಸೋದಿಲ್ಲ. ಅದು ಅವರು ಪುನಃ ಪರಿಶೀಲನೆ ಮಾಡಬೇಕು ಅವರ ಮಾತುಗಳನ್ನು ಅನ್ನುವಂಥ ಮಾತನ್ನು ನಾನು ಹೇಳ್ತೇನೆ. ಅನೇಕ ಸಂದರ್ಭದಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಶಿಕ್ಷಕರೊಬ್ಬರು ಯಾರ್ಯಾರು ಮುಖ್ಯಮಂತ್ರಿಗಳಾಗಿದ್ದಾಗ ಎಷ್ಟೆಷ್ಟು ಸಾಲ ಮಾಡಿದ್ದಾರೆ ಅಂತ ಪ್ರಕಟಿಸಿದ ಹಿನ್ನೆಲೆಯಲ್ಲಿ ಅವರ ವೈಯಕ್ತಿಕ ವಿಚಾರಗಳನ್ನು ಇಟ್ಟುಕೊಂಡು, ಅವರ ಹೇಳಿಕೆಯನ್ನು ಇಟ್ಟುಕೊಂಡು ಅವರು ಸರ್ಕಾರದ ವಿರುದ್ಧ ಮಾಡಿದ್ದು ಅಂತ ಅನಿಸಿಲ್ಲ. ಸಾಲ ಸೌಲಭ್ಯಗಳನ್ನು ಯಾರ್ಯಾರು ಮಾಡಿದ್ದಾರೆ ಎನ್ನುವಂಥ ಮಾಹಿತಿಗಳನ್ನು ಶೇರ್ ಮಾಡಿದ ಹಿನ್ನೆಲೆಯಲ್ಲಿ ಅವರ ಮೇಲೆ ಅಮಾನತು ಮಾಡುವಂಥ ಕೆಲಸಗಳು ನಡೀತಾ ಇದೆ. ಒಟ್ಟಾರೆ ಡಿ ಕೆ ಶಿ ಅವರು ಮತ್ತು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಹಿಂದಿನ ಸರ್ಕಾರ ಇರುವಾಗ ಯಾವ್ಯಾವ ಅಧಿಕಾರಿಗಳ ಮೇಲೆ ಏನೇನು ದ್ವೇಷ ಸಾಧಿಸಲಿಕ್ಕೆ ಸಾಧ್ಯ ಇದೆಯೋ ಅದನ್ನೆಲ್ಲವನ್ನು ಮಾಡುವಂಥ ಒಂದು ವಾತಾವರಣ ಕಂಡು ಬರ್ತಾ ಇದೆ. ಸಾಮಾನ್ಯವಾಗಿ ಹಿಂದುತ್ವದ ವಿಚಾರಗಳನ್ನು ಇಟ್ಟುಕೊಂಡು ಅವರು ಬಜರಂಗ ದಳವನ್ನು ನಿಷೇಧ ಮಾಡ್ತೇವೆ ಅಂತ ಹೇಳಿರುವುದು, ಹಿಂದುತ್ವದ ವಿಚಾರವನ್ನು ಇಟ್ಟುಕೊಂಡು ಅವರ ಗುರಿ ಇರುವುದು ನಮಗೆಲ್ಲರಿಗೂ ಅರ್ಥ ಆಗಿದೆ. ಮುಂದಿನ ದಿನಗಳು ಹಿಂದುತ್ವಕ್ಕೆ ಹಿಂದೂಗಳಿಗೆ ತುಂಬ ಕಠಿಣವಾಗುವಂಥ ದಿನಗಳಾಗಿ ಮಾರ್ಪಡುತ್ತದೆ ಅನ್ನುವಂಥದ್ದು ಅವರ ಭಾವನೆಗಳಿಂದ ಅರ್ಥ ಆಗುತ್ತೆ. ಹಾಗಾಗಿ ಯಾರನ್ನಾದರೂ ಓಲೈಕೆ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ಹಿಂದುತ್ವದ ಚಟುವಟಿಕೆಗಳನ್ನು ನಿಷೇಧ ಮಾಡ್ತೇನೆ ಅನ್ನೋದಾಗಲಿ ಅಥವಾ ಪೊಲೀಸ್ಗಿರಿ ಮಾಡ್ತಾ ಇದ್ದೀರಿ ಅಂತ ಹೇಳಿ ಆರೋಪಗಳನ್ನು ಮಾಡಿ ಬಂಧನ ಮಾಡುವಂಥ ಪ್ರಕ್ರಿಯೆಗಳು ಮುಂದಾಗಬಹುದು ಅಂತ ನಮಗನ್ಸುತ್ತೆ. ಮುಂದಿನ ದಿನಗಳಲ್ಲಿ ಅವ್ರ ದೃಷ್ಟಿಯಲ್ಲಿ ಬಿಜೆಪಿ ತಂದಿರುವಂಥ ಗೋಹತ್ಯೆ ನಿಷೇಧವನ್ನು, ಬಿಜೆಪಿ ತಂದಿರುವಂಥ ಮತಾಂತರ ನಿಷೇಧ ಕಾಯ್ದೆಯನ್ನು ಇವೆಲ್ಲವನ್ನು ವಿರೋಧಿಸಲಿಕ್ಕೆ ಬೇಕಾದಂಥ ಕಾರ್ಯತಂತ್ರಗಳನ್ನು ಸಿದ್ದರಾಮಯ್ಯ ರೂಪಿಸ್ತಾರೆ ಅಂತ ನನಗನ್ಸುತ್ತೆ. ಏನೇ ಆಗಿದ್ರೂ ಕೂಡ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷವಾಗಿ ಇದನ್ನೆಲ್ಲವನ್ನು ವಿರೋಧಿಸಿ ಜನಸಾಮಾನ್ಯರಿಗೆ ನಾವು ರಕ್ಷಣೆ ಕೊಡುವಂಥ ಕೆಲಸಗಳನ್ನು ಮಾಡ್ತೇವೆ. ಸಿದ್ದರಾಮಯ್ಯನವರಾಗಲಿ ಡಿ ಕೆ ಶಿ ಅವರಾಗಲಿ ಹಿಂದಿನ ಸರ್ಕಾರದ 40% ಅಂತ ಆರೋಪ ಮಾಡ್ತೇವೆ, ಅದನ್ನು ತನಿಖೆ ಮಾಡ್ತೇವೆ ಅಂತ ಏನು ಹೇಳಿರ್ತಾರೆ, ತನಿಖೆಯನ್ನು ಮುಕ್ತ ಖಂಡದಿಂದ ನಾವು ಸ್ವಾಗತ ಮಾಡ್ತೇವೆ. ಸಮಾಜ ಕಲ್ಯಾಣ ಮಂತ್ರಿಯಾಗಿ, ಹಿಂದುಳಿದ ವರ್ಗ ಮಂತ್ರಿಯಾಗಿ ನಾನು ಖಾತೆಗಳನ್ನು ನಿಭಾಯಿಸಿದ್ದೆ. ನನ್ನಿಂದೇ ಬೇಕಾದರೆ ಪ್ರಾರಂಭ ಆಗಲಿ, ಇಡೀ ತನಿಖೆ ಮಾಡಲಿ, ಯಾವ ತನಿಖೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ವ್ಯಕ್ತಿಗತ ದ್ವೇಷಕ್ಕೆ ಅವಕಾಶ ಕೊಡಬಾರದು. ಆದರೂ ಕೂಡ ತನಿಖೆ ಮಾಡ್ತೇವೆ ಅಂತ ಹೇಳಿ ತನಿಖೆಗೆ ನಾವು ಸಿದ್ಧ ಇದ್ದೇವೆ. ಮತ್ತೀಗ ಸಿದ್ದರಾಮಯ್ಯ ಅವರೊಂದು ಹೇಳಿದ್ದಾರೆ, ಡಿ ಕೆ ಶಿ ಅವರು ನಿನ್ನೆ ಕರೆದ ಸಭೆಯಲ್ಲಿ ಮುಖ್ಯಮಂತ್ರಿಗಳ ಸಮಕ್ಷಮ ಪೊಲೀಸ್ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟು ನೀವೆಲ್ಲ ಕೇಸರಿ ಶಾಲ್ ಧರಿಸಿದ್ದೀರಿ ಅನ್ನುವಂಥ ಆರೋಪಗಳನ್ನು ಮಾಡಿದ್ದಾರೆ. ಒಂದರಷ್ಟಿಯಲ್ಲಿ ಅಧಿಕಾರಿಗಳ ಮೇಲೆ ಹರಿಹಾಯ್ದು ಸುಮ್ಮನೆ ಬಿಡುವುದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಂತದ್ದು ಕಂಡುಬರುತ್ತೆ. ನನಗನ್ಸುತ್ತೆ ಕೇಸರಿ ಶಾಲ್ ಅನ್ನೋದು ಈ ರಾಜ್ಯದಲ್ಲಿ ನಿಷೇಧ ಇಲ್ಲ. ಕರ್ತವ್ಯದಲ್ಲಿರುವಾಗ ಯಾರು ಕೂಡ ಅಂಥ ಕೇಸರಿ ಪ್ರಯೋಗ ಮಾಡಿಲ್ಲ. ಅವರ ಖಾಸಗಿ ಜೀವನದಲ್ಲಿ ಅವರ ಉಡುಪುಗಳ ಬಗ್ಗೆ, ಅವರ ನಂಬಿಕೆಗಳ ಬಗ್ಗೆ ಪ್ರಶ್ನೆ ಮಾಡಿ ಇವತ್ತು ದ್ವೇಷ ತೀರಿಸಿಕೊಳ್ಳುವಂಥ ಮಾತುಗಳನ್ನು ಡಿ ಕೆ ಶಿ ಅವರು ಆಡಿದ್ದು ಖಂಡಿತ ಸರಿ ಅಂತ ನನಗೆ ಅನಿಸೋದಿಲ್ಲ. ಅದು ಅವರು ಪುನಃ ಪರಿಶೀಲನೆ ಮಾಡಬೇಕು ಅವರ ಮಾತುಗಳನ್ನು ಅನ್ನುವಂಥ ಮಾತನ್ನು ನಾನು ಹೇಳ್ತೇನೆ. ಅನೇಕ ಸಂದರ್ಭದಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಶಿಕ್ಷಕರೊಬ್ಬರು ಯಾರ್ಯಾರು ಮುಖ್ಯಮಂತ್ರಿಗಳಾಗಿದ್ದಾಗ ಎಷ್ಟೆಷ್ಟು ಸಾಲ ಮಾಡಿದ್ದಾರೆ ಅಂತ ಪ್ರಕಟಿಸಿದ ಹಿನ್ನೆಲೆಯಲ್ಲಿ
ಅವರ ವೈಯಕ್ತಿಕ ವಿಚಾರಗಳನ್ನು ಇಟ್ಟುಕೊಂಡು ಅವರ ಹೇಳಿಕೆಯನ್ನು ಇಟ್ಟುಕೊಂಡು ಅವರು ಸರ್ಕಾರದ ವಿರುದ್ಧ ಮಾಡಿದ್ದು ಅಂತ ಅನಿಸಿಲ್ಲ. ಸಾಲ ಸೌಲಭ್ಯಗಳನ್ನು ಯಾರ್ಯಾರು ಮಾಡಿದ್ದಾರೆ ಎನ್ನುವಂಥ ಮಾಹಿತಿಗಳನ್ನು ಶೇರ್ ಮಾಡಿದ ಹಿನ್ನೆಲೆಯಲ್ಲಿ ಅವರ ಮೇಲೆ ಅಮಾನತು ಮಾಡುವಂಥ ಕೆಲಸಗಳು ನಡೀತಾ ಇದೆ. ಒಟ್ಟಾರೆ ಡಿಕೆಶಿ ಅವರು ಮತ್ತು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಹಿಂದಿನ ಸರ್ಕಾರ ಇರುವಾಗ ಯಾವ್ಯಾವ ಅಧಿಕಾರಿಗಳ ಮೇಲೆ ಏನೇನು ದ್ವೇಷ ಸಾಧಿಸಲಿಕ್ಕೆ ಸಾಧ್ಯ ಇದೆಯೋ ಅದನ್ನೆಲ್ಲವನ್ನು ಮಾಡುವಂಥ ಒಂದು ವಾತಾವರಣ ಕಂಡು ಬರ್ತಾ ಇದೆ. ಸಾಮಾನ್ಯವಾಗಿ ಹಿಂದುತ್ವದ ವಿಚಾರಗಳನ್ನು ಇಟ್ಟುಕೊಂಡು ಅವರು ಬಜರಂಗ ದಳವನ್ನು ನಿಷೇಧ ಮಾಡ್ತೇವೆ ಅಂತ ಹೇಳಿರುವುದು, ಹಿಂದುತ್ವದ ವಿಚಾರವನ್ನು ಇಟ್ಟುಕೊಂಡು ಅವರ ಗುರಿ ಇರುವುದು ನಮಗೆಲ್ಲರಿಗೂ ಅರ್ಥ ಆಗಿದೆ. ಮುಂದಿನ ದಿನಗಳು ಹಿಂದುತ್ವಕ್ಕೆ ಹಿಂದೂಗಳಿಗೆ ತುಂಬ ಕಠಿಣವಾಗುವಂಥ ದಿನಗಳಾಗಿ ಮಾರ್ಪಡುತ್ತದೆ ಅನ್ನುವಂಥದ್ದು ಅವರ ಭಾವನೆಗಳಿಂದ ಅರ್ಥ ಆಗುತ್ತೆ. ಹಾಗಾಗಿ ಯಾರನ್ನಾದರೂ ಓಲೈಕೆ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ಹಿಂದುತ್ವದ ಚಟುವಟಿಕೆಗಳನ್ನು ನಿಷೇಧ ಮಾಡ್ತೇನೆ ಅನ್ನೋದಾಗಲಿ ಅಥವಾ ಪೊಲೀಸ್ಗಿರಿ ಮಾಡ್ತಾ ಇದ್ದೀರಿ ಅಂತ ಹೇಳಿ ಆರೋಪಗಳನ್ನು ಮಾಡಿ ಬಂಧನ ಮಾಡುವಂಥ ಪ್ರಕ್ರಿಯೆಗಳು ಮುಂದಾಗಬಹುದು ಅಂತ ನಮಗನ್ಸುತ್ತೆ. ಮುಂದಿನ ದಿನಗಳಲ್ಲಿ ಅವರ ದೃಷ್ಟಿಯಲ್ಲಿ ಬಿಜೆಪಿ ತಂದಿರುವಂಥ ಗೋಹತ್ಯೆ ನಿಷೇಧವನ್ನು, ಬಿಜೆಪಿ ತಂದಿರುವಂಥ ಮತಾಂತರ ನಿಷೇಧ ಕಾಯ್ದೆಯನ್ನು ಇವೆಲ್ಲವನ್ನು ವಿರೋಧಿಸಲಿಕ್ಕೆ ಬೇಕಾದಂಥ ಕಾರ್ಯತಂತ್ರಗಳನ್ನು ಸಿದ್ದರಾಮಯ್ಯ ರೂಪಿಸ್ತಾರೆ ಅಂತ ನಮಗನ್ಸುತ್ತೆ. ಏನೇ ಆಗಿದ್ರೂ ಕೂಡ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷವಾಗಿ ಇದನ್ನೆಲ್ಲವನ್ನು ವಿರೋಧಿಸಿ ಜನಸಾಮಾನ್ಯರಿಗೆ ನಾವು ರಕ್ಷಣೆ ಕೊಡುವಂಥ ಕೆಲಸಗಳನ್ನು ಮಾಡ್ತೇವೆ. ಸಿದ್ದರಾಮಯ್ಯನವರಾಗಲಿ ಡಿಕೆಶಿ ಅವರಾಗಲಿ ಹಿಂದಿನ ಸರ್ಕಾರದ 40% ಅಂತ ಆರೋಪ ಮಾಡ್ತೇವೆ, ತನಿಖೆ ಮಾಡ್ತೇವೆ ಅಂತ ಏನು ಹೇಳಿರ್ತಾರೆ, ತನಿಖೆಯನ್ನು ಮುಕ್ತ ಖಂಡದಿಂದ ನಾವು ಸ್ವಾಗತ ಮಾಡ್ತೇವೆ. ಸಮಾಜ ಕಲ್ಯಾಣ ಮಂತ್ರಿಯಾಗಿ, ಹಿಂದುಳಿದ ವರ್ಗ ಮಂತ್ರಿಯಾಗಿ ನಾನು ಖಾತೆಗಳನ್ನು ನಿಭಾಯಿಸಿದ್ದೆ. ನನ್ನಿಂದೇ ಬೇಕಾದರೆ ಪ್ರಾರಂಭ ಆಗಲಿ, ಇಡೀ ತನಿಖೆ ಮಾಡಲಿ, ಯಾವ ತನಿಖೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ವ್ಯಕ್ತಿಗತ ದ್ವೇಷಕ್ಕೆ ಅವಕಾಶ ಕೊಡಬಾರದು. ಆದರೂ ಕೂಡ ತನಿಖೆ ಮಾಡ್ತೇವೆ ಅಂತ ಹೇಳಿ ತನಿಖೆಗೆ ನಾವು ಸಿದ್ಧ ಇದ್ದೇವೆ. ಮತ್ತೀಗ ಸಿದ್ದರಾಮಯ್ಯ ಅವರು ಅಂತ ಹೇಳಿದ್ದಾರೆ. ಡಿಕೆಶಿ ಅವರು ನಿನ್ನೆ ಕರೆದ ಸಭೆಯಲ್ಲಿ ಮುಖ್ಯಮಂತ್ರಿಗಳ ಸಮಕ್ಷಮ ಪೊಲೀಸ್ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟು ನೀವೆಲ್ಲ ಕೇಸರಿ ಶಾಲ್ ಧರಿಸಿದ್ದೀರಿ ಅನ್ನುವಂಥ ಆರೋಪಗಳನ್ನು ಮಾಡಿದ್ದಾರೆ. ಒಂದರಷ್ಟಿಯಲ್ಲಿ ಅಧಿಕಾರಿಗಳ ಮೇಲೆ ಹರಿಹಾಯ್ದು ಸುಮ್ಮನೆ ಬಿಡುವುದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಂತದ್ದು ಕಂಡುಬರುತ್ತೆ. ನನಗನ್ಸುತ್ತೆ ಕೇಸರಿ ಶಾಲ್ ಅನ್ನೋದು ಈ ರಾಜ್ಯದಲ್ಲಿ ನಿಷೇಧ ಇಲ್ಲ. ಕರ್ತವ್ಯದಲ್ಲಿರುವಾಗ ಯಾರು ಕೂಡ ಅಂಥ ಕೇಸರಿ ಪ್ರಯೋಗವನ್ನು ಮಾಡಿಲ್ಲ. ಅವರ ಖಾಸಗಿ ಜೀವನದಲ್ಲಿ ಅವರ ಉಡುಪುಗಳ ಬಗ್ಗೆ, ಅವರ ನಂಬಿಕೆಗಳ ಬಗ್ಗೆ ಪ್ರಶ್ನೆ ಮಾಡಿ ಇವತ್ತು ದ್ವೇಷ ತೀರಿಸಿಕೊಳ್ಳುವಂಥ ಮಾತುಗಳನ್ನು ಡಿಕೆಶಿ ಅವರು ಆಡಿದ್ದು ಖಂಡಿತ ಸರಿ ಅಂತ ನನಗೆ ಅನಿಸೋದಿಲ್ಲ. ಅದು ಅವರು ಪುನಃ ಪರಿಶೀಲನೆ ಮಾಡಬೇಕು ಅವರ ಮಾತುಗಳನ್ನು ಅನ್ನುವಂಥ ಮಾತನ್ನು ನಾನು ಹೇಳ್ತೇನೆ. ಅನೇಕ ಸಂದರ್ಭದಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಶಿಕ್ಷಕರೊಬ್ಬರು ಯಾರ್ಯಾರು ಮುಖ್ಯಮಂತ್ರಿಗಳಾಗಿದ್ದಾಗ ಎಷ್ಟೆಷ್ಟು ಸಾಲ ಮಾಡಿದ್ದಾರೆ ಅಂತ ಪ್ರಕಟಿಸಿದ ಹಿನ್ನೆಲೆಯಲ್ಲಿ ಅವರ ವೈಯಕ್ತಿಕ ವಿಚಾರಗಳನ್ನು ಇಟ್ಟುಕೊಂಡು ಅವರ ಹೇಳಿಕೆಯನ್ನು ಇಟ್ಟುಕೊಂಡು ಅವರು ಸರ್ಕಾರದ ವಿರುದ್ಧ ಮಾಡಿದ್ದು ಅಂತ ಅನಿಸಿಲ್ಲ. ಸಾಲ ಸೌಲಭ್ಯಗಳನ್ನು ಯಾರ್ಯಾರು ಮಾಡಿದ್ದಾರೆ ಎನ್ನುವಂಥ ಮಾಹಿತಿಗಳನ್ನು ಶೇರ್ ಮಾಡಿದ ಹಿನ್ನೆಲೆಯಲ್ಲಿ ಅವರ ಮೇಲೆ ಅಮಾನತು ಮಾಡುವಂಥ ಕೆಲಸಗಳು ನಡೀತಾ ಇದೆ. ಒಟ್ಟಾರೆ ಡಿಕೆಶಿ ಅವರು ಮತ್ತು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಹಿಂದಿನ ಸರ್ಕಾರ ಇರುವಾಗ ಯಾವ್ಯಾವ ಅಧಿಕಾರಿಗಳ ಮೇಲೆ ಏನೇನು ದ್ವೇಷ ಸಾಧಿಸಲಿಕ್ಕೆ ಸಾಧ್ಯ ಇದೆಯೋ ಅದನ್ನೆಲ್ಲವನ್ನು ಮಾಡುವಂಥ ಒಂದು ವಾತಾವರಣ ಕಂಡು ಬರ್ತಾ ಇದೆ. ಸಾಮಾನ್ಯವಾಗಿ ಹಿಂದುತ್ವದ ವಿಚಾರಗಳನ್ನು ಇಟ್ಟುಕೊಂಡು ಅವರು ಬಜರಂಗ ದಳವನ್ನು ನಿಷೇಧ ಮಾಡ್ತೇವೆ ಅಂತ ಹೇಳಿರುವುದು, ಹಿಂದುತ್ವದ ವಿಚಾರವನ್ನು ಇಟ್ಟುಕೊಂಡು ಅವರ ಗುರಿ ಇರುವುದು ನಮಗೆಲ್ಲರಿಗೂ ಅರ್ಥ ಆಗಿದೆ. ಮುಂದಿನ ದಿನಗಳು ಹಿಂದುತ್ವಕ್ಕೆ ಹಿಂದೂಗಳಿಗೆ ತುಂಬ ಕಠಿಣವಾಗುವಂಥ ದಿನಗಳಾಗಿ ಮಾರ್ಪಡುತ್ತದೆ ಅನ್ನುವಂಥದ್ದು ಅವರ ಭಾವನೆಗಳಿಂದ ಅರ್ಥ ಆಗುತ್ತೆ. ಹಾಗಾಗಿ ಯಾರನ್ನಾದರೂ ಓಲೈಕೆ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ಹಿಂದುತ್ವದ ಚಟುವಟಿಕೆಗಳನ್ನು ನಿಷೇಧ ಮಾಡ್ತೇನೆ ಅನ್ನೋದಾಗಲಿ ಅಥವಾ ಪೊಲೀಸ್ಗಿರಿ ಮಾಡ್ತಾ ಇದ್ದೀರಿ ಅಂತ ಹೇಳಿ ಆರೋಪಗಳನ್ನು ಮಾಡಿ ಬಂಧನ ಮಾಡುವಂಥ ಪ್ರಕ್ರಿಯೆಗಳು ಮುಂದಾಗಬಹುದು ಅಂತ ನಮಗನ್ಸುತ್ತೆ. ಮುಂದಿನ ದಿನಗಳಲ್ಲಿ ಅವರ ದೃಷ್ಟಿಯಲ್ಲಿ ಬಿಜೆಪಿ ತಂದಿರುವಂಥ ಗೋಹತ್ಯೆ ನಿಷೇಧವನ್ನು, ಬಿಜೆಪಿ ತಂದಿರುವಂಥ ಮತಾಂತರ ನಿಷೇಧ ಕಾಯ್ದೆಯನ್ನು ಇವೆಲ್ಲವನ್ನು ವಿರೋಧಿಸಲಿಕ್ಕೆ ಬೇಕಾದಂಥ ಕಾರ್ಯತಂತ್ರಗಳನ್ನು ಸಿದ್ದರಾಮಯ್ಯ ರೂಪಿಸ್ತಾರೆ ಅಂತ ನನಗನ್ಸುತ್ತೆ. ಏನೇ ಆಗಿದ್ರೂ ಕೂಡ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷವಾಗಿ ಇದನ್ನೆಲ್ಲವನ್ನು ವಿರೋಧಿಸಿ ಜನಸಾಮಾನ್ಯರಿಗೆ ನಾವು ರಕ್ಷಣೆ ಕೊಡುವಂಥ ಕೆಲಸಗಳನ್ನು ಮಾಡ್ತೇವೆ. ಸಿದ್ದರಾಮಯ್ಯನವರಾಗಲಿ ಡಿಕೆಶಿ ಅವರಾಗಲಿ ಹಿಂದಿನ ಸರ್ಕಾರದ 40% ಅಂತ ಆರೋಪ ಮಾಡ್ತೇವೆ, ತನಿಖೆ ಮಾಡ್ತೇವೆ ಅಂತ ಏನು ಹೇಳಿರ್ತಾರೆ, ತನಿಖೆಯನ್ನು ಮುಕ್ತ ಖಂಡದಿಂದ ನಾವು ಸ್ವಾಗತ ಮಾಡ್ತೇವೆ. ಸಮಾಜ ಕಲ್ಯಾಣ ಮಂತ್ರಿಯಾಗಿ, ಹಿಂದುಳಿದ ವರ್ಗ ಮಂತ್ರಿಯಾಗಿ ನಾನು ಖಾತೆಗಳನ್ನು ನಿಭಾಯಿಸಿದ್ದೆ. ನನ್ನಿಂದೇ ಬೇಕಾದರೆ ಪ್ರಾರಂಭ ಆಗಲಿ, ಇಡೀ ತನಿಖೆ ಮಾಡಲಿ, ಯಾವ ತನಿಖೆಯಲ್ಲಿ ಏನಾಗುತ್ತೆ ಅಂತ ನೋಡಿ.